ಕಲಾಬಂಧುಗಳು ವೇದಿಕೆ ಎದುರು ಹಾಕಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕು ಎನ್ನುವ ಹಾಗೆ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭ ಪ್ರಾರಂಭಗೊಳ್ತಾ ಇದೆ. ನಮ್ಮ ಜೊತೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾದಂತಹ, ಉದ್ಯಮಿಗಳು ಆಗಿರುವಂತಹ, ಕಲಾ ಪೋಷಕರು ಆಗಿರುವಂತಹ ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ನಿವೃತ್ತ ಹಿರಿಯ ಸಹಾಯಕರು SBI ಶ್ರೀಮತಿ ವೀಣಾ ಕೃಷ್ಣಮೂರ್ತಿರಾವ್, ಅದೇ ರೀತಿ ಅಭ್ಯಾಗತ ಪ್ರಮುಖರಾಗಿ ಶ್ರೀ ಶಾರದಾ ಮಾತೃಮಂಡಳಿ ಸುರತ್ಕಲ್ನ ಉಪಾಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ರಮಾನಂದ ಭಟ್ ಇಡ್ಯ, ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಶ್ರೀಯುತ ರಾಧಾಕೃಷ್ಣ, ಮಹಾಗಣಪತಿ ಮಕ್ಕಳ ಮತ್ತು ಮಹಿಳಾ ಯಕ್ಷಗಾನ ಮಂಡಳಿ ಕಟ್ಲೆ ಇದರ ನಿರ್ದೇಶಕಿಯಾದಂತಹ ಶ್ರೀಮತಿ ಪೂರ್ಣಿಮಾ ಯತೀಶ್ರೀ ಅವರು, ಇಂದು ಯಕ್ಷಕಲಾ ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕಿರುವಂತಹ ಶ್ರೀಮತಿ ಪದ್ಮಾಚಾರ್, ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಲ್ಕುಂದ, ಶ್ರೀಮತಿ ಮಾಲತಿ ವೆಂಕಟೇಶ್ ರಾವ್, ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ, ಶ್ರೀಮತಿ ರೇವತಿ ನವೀನ್, ಶ್ರೀಮತಿ ಸುಷ್ಮಾ ಮೈರ್ಪಾಡಿ ವಸಿಷ್ಠ, ಶ್ರೀಮತಿ ಸಾಯಿಸುಮಾ ಮಿಥುನ್ ರಾಜ್ ನಾವಡ, ಕುಮಾರಿ ಛಾಯಾಲಕ್ಷ್ಮಿ ಆರ್ಕೆ, ಕುಮಾರಿ ಅಶ್ವಿನಾಚಾರ್ಯ, ಕುಮಾರಿ ರಂಜಿತಾ ಎಲ್ಲೂರು, ಇವರಿಗೆಲ್ಲ ಯಕ್ಷಕಲಾ ಪುರಸ್ಕಾರ ಈ ಸಂದರ್ಭದಲ್ಲಿ ನಾವು ನೀಡಲಿಕ್ಕಿದ್ದೇವೆ. ಇವರ ಬಗ್ಗೆ ಅಭಿನಂದನೆ ನುಡಿಗಳನ್ನು ಆಡಲಿಕ್ಕೆ ನಿವೃತ್ತ ಶಿಕ್ಷಕಿ, ಯಕ್ಷಗಾನ ಕಲಾವಿದೆಯಾಗಿರುವಂತಹ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಇರುವಂತಹ ಎಲ್ಲ ಅಭ್ಯಾಗತ ಪ್ರಮುಖರನ್ನು, ಈ ಸಮಾರಂಭದ ಅಧ್ಯಕ್ಷರನ್ನು, ಯಕ್ಷಾರಾಧನಾ ಕಲಾ ಕೇಂದ್ರದ ಅಧ್ಯಕ್ಷರು ಹಾಗೂ ಪ್ರಧಾನ ಟ್ರಸ್ಟಿಯಾದಂಥ ವಿದುಷಿ ಸುಮಂಗಲ ರತ್ನಾಕರ್ ರಾವ್ ಹಾಗೂ ಕಾರ್ಯದರ್ಶಿಗಳು ಹಾಗೂ ಸಹ ಟ್ರಸ್ಟಿಯಾದಂಥ ಶ್ರೀಯುತ ರತ್ನಾಕರ್ ರಾವ್ ಬಿ, ಕೋಶಾಧಿಕಾರಿಗಳು ವೇದಿಕೆಗೆ ಅತ್ಯಂತ ಆಪ್ತವಾಗಿ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಹೃದಯ ಬಾಂಧವರೇ, 10 ವರ್ಷಗಳ ಹಿಂದೆ ಮಂಗಳೂರನ್ನು ಕೇಂದ್ರವಾಗಿರಿಸಿ ಯಕ್ಷಗಾನಾಸಕ್ತಿ, ಭರತನಾಟ್ಯ ಇವುಗಳ ಮೂಲಕವೇ ಒಂದು ವಿಸ್ತೃತ ಪರಿಧಿಯನ್ನು ನಿರ್ಮಿಸಿಕೊಂಡು ಅವೆಲ್ಲ ಸತ್ಕೇಂದ್ರ ನಿಷ್ಠದಿಂದಲೇ ತನ್ನ ತಿಳಿವಿನ ತ್ರಿಜ್ಯವನ್ನು ವಿಸ್ತರಿಸಬೇಕು ಎನ್ನುವಂತಹ ಸದಾಶಯದ ಸತ್ಸಂಕಲ್ಪದೊಂದಿಗೆ ವಿದುಷಿ ಸುಮಂಗಲ ರತ್ನಾಕರ್ ರಾವ್ ಅವರು ಕಲೆಯ ಅಂತರಾಳದಲ್ಲಿ ಅಂತರ್ಯಾಮಿಯಾಗಿರುವಂತಹ ಸತ್ಯವನ್ನು ಹೊರಗಡಬೇಕು ಎನ್ನುವಂತಹ ಸದಾಶಯದಿಂದ ಹುಟ್ಟು ಹಾಕಿದಂಥ ಸಂಸ್ಥೆಗೆ ಯಕ್ಷಾರಾಧನಾ ಎನ್ನುವಂಥ ಅಂಕಿತ. ನಾನಾಗಲೇ ಹೇಳಿದ ಹಾಗೆ ಮಂಗಳೂರನ್ನು ಕೇಂದ್ರವಾಗಿರಿಸಿ ಎಲ್ಲರ ಮನೆಯಂಗಳದಲ್ಲಿ, ಮನದಂಗಳದಲ್ಲಿ ಮಧುರ ಭಾವನೆಯ ಚೇತೋಹಾರಿ ಚಿಲುಮೆಯನ್ನು ಅಮೃತ ವರ್ಷಿಣಿ ಝರಿಯಾಗಿ ಹರಿಯಗೊಳ್ಳಲ್ಪಡುವಂತಹ ಸದುದ್ದೇಶವೇ ಈ ಯಕ್ಷಾರಾಧನಾ ಕಲಾಕೇಂದ್ರಕ್ಕೆ. ದೇವರನ್ನು ತೋರಿಸಿಕೊಡುವಂತಹ ಅತ್ಯಪೂರ್ವ ಕಲೆಯಾದಂತಹ ಯಕ್ಷಗಾನದ ಗೆಜ್ಜೆಯ ಉಲಿಹ ಮನೆ ಮನೆಗಳಲ್ಲಿ, ಮನಗಳಲ್ಲಿ ರಿಂಗಣಿಸಲ್ಪಡಬೇಕು. ತನ್ಮೂಲಕವಾಗಿ ಬಲಾತ್ಕಾರದಲ್ಲಿರುವಂತಹ ನಮ್ಮ ಮನಸ್ಸನ್ನು ಸಾಕ್ಷಾತ್ಕಾರದ ಕಡೆಗೆ ಕೊಂಡೊಯ್ಯಬೇಕು ಎನ್ನುವಂತಹ ಹಿರಿಯಾಸೆಯನ್ನು ಹೊತ್ತು ತೊಡಗಿಸಿಕೊಂಡಂತಹ ಈ ಸಂಸ್ಥೆಗೆ 10ರ ಹರೆಯ. ಈ 10 ವರ್ಷಗಳಲ್ಲಿ ರೂಪುಗೊಂಡಂತಹ ಮೂರ್ತಿಗಳೆಷ್ಟೋ, ಸೌಂದರ್ಯವನ್ನು ಕಂಡುಕೊಂಡಂತಹ ಮೂರ್ತಿಗಳೆಷ್ಟೋ, ಆರಾಧ್ಯ ಭಾವದಿಂದ ತೊಡಗಿಸಿಕೊಂಡಂತಹ ಮೂರ್ತಿಗಳೆಷ್ಟೋ. ಒಂದಷ್ಟು ಕಲ್ಲುಗಳು ಸುಮನೋಹರವಾಗಿದೆ, ಮತ್ತೊಂದಷ್ಟು ಕಲ್ಲುಗಳು ಆ ಸೌಂದರ್ಯದ ಸಿದ್ಧಿಯೆಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಆ ಸೌಂದರ್ಯ ಆರಾಧನೆಯ ಕಾಯಕದಲ್ಲಿ ತೊಡಗಿಸಿಕೊಂಡಂತಹ ತೃಪ್ತಿಯ ತೇಗು ಇಂದು ದಶಮಾನೋತ್ಸವ ಸಂಭ್ರಮ ಎನ್ನುವಂತಹ ಪುಟದಡಿಯಲ್ಲಿ ಅನಾವರಣಗೊಳ್ತಾ ಇದೆ. ಈ ಆನಂದ ಅಂಬುದಿಯಲ್ಲಿ ಮುಳುಗಿ ಮಿಂದು ಮಡಿಯಾಗಲು ಬಂದಂತಹ ಎಲ್ಲ ಹಿರಿಕಿರಿಯ ಮನಸ್ಸುಗಳನ್ನು ಅತ್ಯಂತ ಆಪ್ತವಾದಂಥ ತೋಳುಗಳಿಂದಲೇ ಪ್ರೀತಿಪೂರ್ವಕವಾಗಿ ಆಲಂಗಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಭವ್ಯಶ್ರೀ ಕುಲ್ಕುಂದ ಅವರಿಂದ ಪ್ರಾರ್ಥನೆ. ಮುದದಿಂದ ನಿನ್ನ
ಮುದದಿಂದ ನಿನ್ನ ಕೊಂಡಾಡುವೇನೋ ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅನರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲಾಗ ಹರಡಿಯನು ಪೊತ್ತಿದ್ದ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಕಿವಿಯಾಗಿಸಿದರೂ ಸಾಕು ಅಂಬುರು ಹದಳ ನೇತ್ರೆಯನ್ನು ಆರಂಭಿಕ ಸ್ತುತಿ ಮೃದಂಗದ ನತ್ತೊಂದಿ ಚಂಡೆಯ ರಿಂಗಣ ತಾಳ ಮೇಳಕ್ಕೆ ಸರಿಯಾಗಿ ನುಡಿಯುವ ಹೆಜ್ಜೆ ಜೊತೆಯಾಗಿ ಮಿಡಿಯುವ ಗೆಜ್ಜೆ ಇವೆಲ್ಲವೂ ಕೂಡ ಮಂಗಳೂರಿನ ಆಸುಪಾಸುಗಳಲ್ಲಿ ಎಲ್ಲೇ ಆದರೂ ಕೂಡ ಅಲ್ಲಿ ಯಕ್ಷಾರಾಧನಾ ಕಲಾಕೇಂದ್ರದ ಒಬ್ಬ ವಿದ್ಯಾರ್ಥಿ ಇರ್ತಾರೆ ಅಥವಾ ಅಲ್ಲಿ ಗುರುಗಳಿರ್ತಾರೆ. ಬದ್ಧತೆ ಮತ್ತು ಸಾಧ್ಯತೆಗಳ ನಡೆಯಿರುವಂತಹ ಅಂತರಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ತನ್ಮೂಲಕ ತೊಡಗಿಸಿಕೊಳ್ಳುವ ಮನಸ್ಸುಳ್ಳವರಾಗಿ ಜಡಗೊಂಡಂತಹ ಮನದ ಹಸಿವಿಗೋಸ್ಕರವಾಗಿ ಈ ಒಂದು ಮಾಧ್ಯಮವನ್ನು ಆಯ್ದುಕೊಂಡು ತನ್ಮೂಲಕವಾಗಿ ಕೊಡುವುದರಲ್ಲಿ ಒಂದು ಸಂತೋಷ ಉಂಟು ಎನ್ನುವುದನ್ನು ಅರ್ಥೈಸಿಕೊಂಡು ತೊಡಗಿಸಿಕೊಂಡವರು ಇದು ಶ್ರೀ ಸುಮಂಗಲ ರತ್ನಾಕರ್ ರಾವ್ ಅವರು. ಅವರ ಆ ಕೊಡುವಿಕೆಯ ಗುಣಕ್ಕೆ ಈಗ 10ರ ಸಂಭ್ರಮದಲ್ಲಿದ್ದೇವೆ. ಈ 10ರ ನಡೆಯ ಹಿಂದಿರುವಂತಹ ಯೋಚನೆಗಳು ನಮ್ಮ ಜೊತೆ ಇರುವಂತಹ ಎಲ್ಲ ಅಭ್ಯಾಗತರನ್ನು ಸ್ವಾಗತದ ನುಡಿ ತೋರಣದೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ ವಿದುಷಿ ಸುಮಂಗಲ ರತ್ನಾಕರ್ ಅವರು. ನಮಸ್ಕಾರ, ಶುಭ ಮುಂಜಾನೆ. ಯಕ್ಷಾರಾಧನಾ ಕಲಾಕೇಂದ್ರ ಊರ್ವ ಮಂಗಳೂರು ನಮ್ಮ ಸಂಸ್ಥೆಯ ದಶಮಾನೋತ್ಸವ ಸಂಭ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ಮೊದಲಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಾರಾಧನಾ ಕಲಾಕೇಂದ್ರ 10 ವರ್ಷಗಳ ಹಿಂದೆ ಅನಿರೀಕ್ಷಿತವಾಗಿ ನನ್ನ ಜೀವನದಲ್ಲಿ ತಿರುವನ್ನು ಪಡೆದು ಆರಂಭವಾದಂತಹ ಸಂಸ್ಥೆ. ಒಂದು ಛದ್ಮವೇಷ ಸಂದರ್ಭದಲ್ಲಿ ಮಾಡಿದ ವೇಷದಿಂದ ಪ್ರಭಾವಿತಳಾಗಿ ಮತ್ತು ನನ್ನ ಪರಿಸರದ ಜನರಿಂದ ಸಿಕ್ಕಿದ ಪ್ರೋತ್ಸಾಹದಿಂದಲಾಗಿ ಅದು ಸಮೂಹ ಸ್ಪರ್ಧೆಯಾಗಿ ಆ ಬಳಿಕ ಒಂದು ಕಾರ್ಯಕ್ರಮ ಕೊಡುವಂತಹ ಪುಟ್ಟ ಮಹಿಳಾ ತಂಡವಾಗಿ ಆ ಬಳಿಕ ಕೇವಲ ಅಷ್ಟಕ್ಕೆ ನಮ್ಮ ಜ್ಞಾನ ಸೀಮಿತ ಆಗಕೂಡದು. ನಾವು ಈ ಕಲೆಯಲ್ಲಿ ಇರುವಂತಹ ನಿಜವಾದ ಸತ್ವವನ್ನು ತಿಳಿದುಕೊಳ್ಳಬೇಕು. ಆ ಕಲೆಯ ಬೆಲೆಯನ್ನು ಅಂದರೆ ಅದರ ಮೌಲ್ಯ ತುಂಬ ಶ್ರೇಷ್ಠ ಮಟ್ಟದಲ್ಲಿ ಉಂಟು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲೂ ಶಾಸ್ತ್ರೀಯ ಅಂಶಗಳು ಬಹಳಷ್ಟು ಇರುವುದನ್ನು ಮನಗಂಡು ಆಳವಾದ ಅಧ್ಯಯನವನ್ನು ಆರಂಭಿಸುವುದಕ್ಕೆ ಯಕ್ಷಾರಾಧನಾ ಕಲಾಕೇಂದ್ರ ಎಂಬ ಸಂಸ್ಥೆಯ ಹೆಸರಿನಲ್ಲಿ ಆರಂಭವಾಯಿತು. ನಿನ್ನೆ ಆರಂಭವಾದಾಗೆ ಅನಿಸ್ತಾ ಉಂಟು, 10 ವರ್ಷಗಳು ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ. ಮೊದಲಿಗೆ ನಮ್ಮ ಸಂಸ್ಥೆಗೆ ಗುರುವಾಗಿ ನಮ್ಮೆಲ್ಲರಿಗೆ ತರಬೇತಿಯನ್ನು ನೀಡುವುದಕ್ಕೆ ಶ್ರೀ ರಾಕೇಶ್ ರೈ ಅಡ್ಕ ಅವರು ಬರ್ತಾ ಇದ್ರು. ಈಗ ಬಹಳ ಪ್ರಸಿದ್ಧವಾದಂಥ ಹೆಸರು. ಆಗ ಅವರು ಯಕ್ಷಗಾನ ಕಲಿಸುವಿಕೆ ಆರಂಭಿಕ ಹಂತದಲ್ಲಿದ್ದವರು. ನಮಗೆಲ್ಲ
ಯಕ್ಷನಾಟ್ಯದ ಹೆಜ್ಜೆಯನ್ನು ಬಹಳ ಸುಸ್ಪಷ್ಟವಾಗಿ ಲಯಬದ್ಧವಾಗಿ ಅದನ್ನು ನಾವು ಪ್ರಸ್ತುತಪಡಿಸುವುದಕ್ಕೆ ಕಾರಣೀಕರ್ತರಾದವರು. ಅವರ ನಿರ್ದೇಶನದಲ್ಲಿ ಸುಮಾರು 4-5 ವರ್ಷಗಳ ಕಾಲ ಬಹಳ ಚೆನ್ನಾದ ಕಾರ್ಯಕ್ರಮವನ್ನು ನಾವು ನೀಡ್ತಾ ಬಂದೆವು. ಆ ಬಳಿಕ ಅವರು ಮೇಳವನ್ನು ಸೇರಿದ ಮೇಲೆ ಅವರಿಗೆ ಕಷ್ಟ ಆಯಿತು ಇದನ್ನೆಲ್ಲ ಸುಧಾರಿಸಿಕೊಂಡು ಹೋಗಲಿಕ್ಕೆ. ಹಾಗಾಗಿ ಆಮೇಲೆ ಆ ಸಂಸ್ಥೆಯನ್ನು ಮುನ್ನಡೆಸುವ ಅಂಬಿಗನಾಗಿ ಆ ದೋಣಿಯನ್ನು ಹೇಗೆ ನಡೆಸ್ತಾನೋ ಅನಿವಾರ್ಯವಾಗಿ ನಾನು ಆ ಸಂಸ್ಥೆಯ ನೇತೃತ್ವವನ್ನು ಎತ್ತಿಕೊಳ್ಳುವಂತಹ ಸಂದರ್ಭ ಬಂದೊದಗಿತು. ಆ ಬಳಿಕ ಒಂದಷ್ಟು ಮಕ್ಕಳು ಬಂದು ಸೇರಿಕೊಂಡರು. ಇದೀಗ 10 ವರ್ಷಗಳಲ್ಲಿ ನಾವು 150ಕ್ಕೂ ಮಿಕ್ಕಿದ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾದ್ಯಂತ ನೀಡಿದ್ದೇವೆ. ಮಾತ್ರವಲ್ಲ, ಮೈಸೂರು ಪ್ರದೇಶದಲ್ಲಿ ಕೂಡ ನೀಡಿದ್ದೇವೆ, ಉಡುಪಿಯ ಪ್ರದೇಶಗಳಲ್ಲೂ ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಕೇವಲ ಯಕ್ಷಗಾನದ ಪ್ರಸ್ತುತಿ ಮಾತ್ರ ಅಲ್ಲ, ವಿಚಾರವನ್ನು ತಿಳ್ಕೊಂಡು ಅದನ್ನು ನಾವು ಹೇಗೆ ಪ್ರಸ್ತುತಪಡಿಸಬೇಕು ಇದು ನಮಗೆ ಮುಖ್ಯ ಆಗ್ತದೆ. ಅಂದರೆ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ, ಯಾಕೆ ಯಾವ ಪಾತ್ರ ಎಷ್ಟು ಮಾತಾಡಬೇಕು, ಹೇಗೆ ಪ್ರಸ್ತುತಪಡಿಸಬೇಕು, ರಸತತ್ವ ಏನು, ಈ ನೆಲೆಯಲ್ಲಿ ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಇಲ್ಲಿ ತರಬೇತಿಯನ್ನು ಕೊಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ಬಹುಶಃ ನಾನು ಭರತನಾಟ್ಯದ ಹಿನ್ನೆಲೆಯಿಂದ ಬಂದವಳಾದ ಕಾರಣ ಆಗಿರಬಹುದು. ಅಲ್ಲಿ ನಾವು ಎಲ್ಲಕ್ಕೂ ಒಂದು ಚೌಕಟ್ಟನ್ನು ರೂಪಿಸಿರ್ತೇವೆ, ತರ್ಕಿಸ್ತೇವೆ. ಪ್ರತಿಯೊಂದು ಅಂಶದ ಪ್ರಸ್ತುತಿಯ ಮುಂಚೆ ಇದು ಔಚಿತ್ಯಪೂರ್ಣವೇ, ಇದು ಅಗತ್ಯವೇ, ಇದು ಬೇಕೇ ಬೇಡವೇ, ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ನಾವು ಅಲ್ಲಿ ನೃತ್ಯ ಸಂಯೋಜನೆಯನ್ನು ಮಾಡ್ತೇವೆ. ಬಹುಶಃ ನನಗದು ಪ್ರೇರಣೆಯಾಯಿತು. ಅದಕ್ಕಾಗಿ ನಮಗೆ ಇನ್ನಷ್ಟು ಕಲಿಬೇಕನ್ನುವ ದಾಹ ಹೆಚ್ಚಾದ ಕಾರಣ ಯಕ್ಷೋಪಾಸನ ಎನ್ನುವಂತಹ ಶಿಬಿರದ ಮೂಲಕ ನಾವು ಕಲಿಯುವಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಆರಂಭಿಸಿದೆವು. ಮೊದಲಿಗೆ ತೆಂಕುತಿಟ್ಟು ಯಕ್ಷನಾಟ್ಯದಲ್ಲಿ ವೇಷಗಾರಿಕೆ, ಆಂಗಿಕಾಭಿನಯ, ವಾಚಿಕ ವೈಭವ ಈ ರೀತಿಯ ಶಿಬಿರಗಳನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಪರಂಪರೆಯ ಯಕ್ಷಗಾನ ಪ್ರಸ್ತುತಿಗಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶ್ರೇಷ್ಠ ಕಲಾವಿದರುಗಳನ್ನು ಕರೆಸಿ ನಾವು ಅವರಿಂದ ತರಬೇತಿಯನ್ನು ಪಡೆದುಕೊಂಡವರಿದ್ದೇವೆ. ಸೂರಿಕುಮ್ಮೇರು ಗೋವಿಂದ ಭಟ್ ಗುರುಗಳು, ದಿವಾಣ ಶಿವಶಂಕರ ಭಟ್ ಅವರು, ಕರ್ಗಲ್ಲು ವಿಶ್ವೇಶ್ವರ ಭಟ್ ಇವರೆಲ್ಲ ಬಂದು ನಾಟ್ಯದ ತರಬೇತಿಯನ್ನು ನಮಗೆ ಕೊಟ್ಟವರಿದ್ದಾರೆ. ಅದರ ಸೂಕ್ಷ್ಮತೆಯನ್ನು ತಿಳಿಸಿ ತಿದ್ದಿದವರಿದ್ದಾರೆ. ಹಾಗೆ ಆಹಾರ್ಯಕ್ಕೆ ಶ್ರೀ ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆಯವರು ಬಂದು ನಮಗೆ ಬೇಸಿಕ್ ಮೇಕಪ್ ತರಬೇತಿಯನ್ನು ಕೊಟ್ಟವರಿದ್ದಾರೆ. ವಾಚಿಕ ವೈಭವದ ಬಹು ದೊಡ್ಡ ಶಿಬಿರ ಯಕ್ಷಗಾನ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದೊಂದಿಗೆ ನಮ್ಮ ಯಕ್ಷಾರಾಧನಾ ಕಲಾ ಕೇಂದ್ರ ಕಟೀಲಿನಲ್ಲಿ ಹಮ್ಮಿಕೊಂಡಿತ್ತು. ಅಂದಿನ ಸಂದರ್ಭದಲ್ಲಿ ವಿವಿಧ ಗೋಷ್ಠಿಗಳನ್ನು ನಾವು 3 ದಿನಗಳ ಕಾಲ ಆಯೋಜಿಸಿದ್ದೆವು. ಖ್ಯಾತ ಅರ್ಥಧಾರಿಗಳಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಯಕ್ಷಗಾನ ಕಲಾವಿದರಾಗಿರುವಂತಹ ಶ್ರೀ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರು, ಶ್ರೀ ವಾಸುದೇವ ರಂಗ ಭಟ್ ಅವರು, ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರು, ಶ್ರೀ ಅಂಬಾತನೆಯ ಮುದ್ರಾಡಿ ಅವರು, ಶ್ರೀ ಶ್ರೀಹರಿನಾರಾಯಣ ದಾಸ ಆಸರಣ್ಣರವರು ಮುಂತಾದವರು ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡಿದವರಿದ್ದಾರೆ. ಅದರ ಪ್ರಭಾವದಿಂದ ಅದರ ಮೇಲೆ ನಾವು ಅಂದರೆ ವಾಚಿಕ ವೈಭವದ ಶಿಬಿರದ ಬಳಿಕ ನಾವು ತಾಳಮದ್ದಲೆ ಅತ್ತ ಕೂಡ ಆಕರ್ಷಿತರಾದೆವು. ಹೀಗಾಗಿ ಯಕ್ಷಾರಾಧನಾ ಕಲಾ ಕೇಂದ್ರದ ತಾಳಮದ್ದಲೆ ತಂಡ ಕೂಡ ರೂಪಿತವಾಯಿತು. ಆಕಾಶವಾಣಿ ತಂಡವೂ ಆಯಿತು. ಆ ಬಳಿಕ ಮಕ್ಕಳಿಗೆ ನಾವು ಹೆಚ್ಚಿನ ತರಬೇತಿಯನ್ನು ತರಗತಿಯಲ್ಲಿ ನೀಡ್ತೇವಾದರೂ ಇನ್ನಷ್ಟು ಆ ಸೂಕ್ಷ್ಮತೆಯನ್ನು, ಪಕ್ವತೆಯನ್ನು, ಪರಂಪರೆಯಿಂದ ಬಂದಂತಹ ನಾಟ್ಯವನ್ನು ಪ್ರಸ್ತುತಿಪಡಿಸುವಂತಹ ಯುವ ಕಲಾವಿದರಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಶ್ರೀ ದೀಪಕರಾವ್ ಪೇಜಾವರ್, ಈಗ ಅವರು ಬೆಹರಿನ್ನಲ್ಲಿ ನೆಲೆಸಿದ್ರು. ವರ್ಷಕ್ಕೊಮ್ಮೆ ಅವರು ನಮ್ಮ ಭಾರತಕ್ಕೆ ಬಂದೇ ಬರ್ತಾರೆ ಅವರ ರಜಾ ಕಾಲದಲ್ಲಿ. ಆ ಸಂದರ್ಭವನ್ನು ನಾವು ಉಪಯೋಗಿಸಿಕೊಳ್ತಾ ಇದ್ದೆವು. ಈ ವರ್ಷವೂ ಅದನ್ನು ಉಪಯೋಗಿಸಿಕೊಂಡಿದ್ದೇವೆ. ತರಗತಿಗೆ ಬಂದು ಮಕ್ಕಳ ನಾಟ್ಯವನ್ನು ಅದರಲ್ಲಿರುವ ಸಣ್ಣ ಸಣ್ಣ ತಪ್ಪುಗಳನ್ನು, ಸೂಕ್ಷ್ಮತೆಯನ್ನು ತಿದ್ದುವಂತಹ ಕೆಲಸವನ್ನು ನಾವು ಈಗ ಆ ರೀತಿಯಾಗಿ ಮಾಡ್ತಾ ಇದ್ದೇವೆ. ಹೀಗೆ ನಮ್ಮ ಯಕ್ಷಾರಾಧನಾ ಕಲಾ ಕೇಂದ್ರ ಬೆಳೆಯುತ್ತಾ ಬಂದಿದೆ. ಹಾಗೆ ನಮ್ಮ ತಾಳಮದ್ದಲೆ ತಂಡ ಕೂಡ ಸುಮಾರು 30 ಕಾರ್ಯಕ್ರಮಗಳನ್ನು ಇದುವರೆಗೆ ನೀಡಿದೆ. ನಮ್ಮ ತಾಳಮದ್ದಲೆ ತಂಡದಲ್ಲಿ ಕೂಡ ನಾವು ಸ್ವಂತಿಕೆಯಿಂದ ಮಾತಾಡಬೇಕು ಹೇಳುವುದನ್ನು ಹೆಚ್ಚು ಒತ್ತು ಕೊಟ್ಟು
ಪ್ರತಿಯೊಬ್ಬರೂ ಆ ನಿಟ್ಟಿನಲ್ಲಿ ಯೋಚಿಸುವ ಹಾಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸುಮಾರು 25-30 ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಈಗ ಉಚಿತವಾಗಿ ಯಕ್ಷಗಾನ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ನಾವು ಉಚಿತವಾಗಿಯೇ ಇದನ್ನು ಕೊಡ್ತಾ ಬಂದಿದ್ದೇವೆ ಮೊದಲಿನಿಂದ ಕೂಡ. ಮಕ್ಕಳೆಲ್ಲ ಬೆಳೆದು ಒಳ್ಳೆಯ ಕೀರ್ತಿ ಪಡಿಬೇಕೆನ್ನುವ ಮಹತ್ವಾಕಾಂಕ್ಷೆ ನಮ್ಮದು. ವರ್ಷಂಪ್ರತಿಯೂ ನಾವು ಯಕ್ಷೋಪಾಸನ ಶಿಬಿರದಂತೆ ನಮ್ಮ ಯಕ್ಷಾರಾಧನಾ ಕಲಾ ಕೇಂದ್ರದ ವಾರ್ಷಿಕೋತ್ಸವವನ್ನು ಕೂಡ ಮಾಡ್ತೇವೆ. ನಮ್ಮ ಈ ಕಲೆಯ ಶ್ರೇಷ್ಠತೆಯನ್ನು, ದಿವ್ಯತೆಯನ್ನು, ಭವ್ಯತೆಯನ್ನು ನಾವು ಬೇರೆ ಬೇರೆ ಕಡೆ ನೋಡ್ತೇವೆ. ಆದರೆ ನಮ್ಮ ಮಕ್ಕಳಿಗೆ ಅವಕಾಶ ಕೊಡಬೇಕು ಎನ್ನುವ ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸ್ತೇವೆ. ಆ ಸಂದರ್ಭದಲ್ಲಿ ಯಕ್ಷಕಲಾರಾಧಕ ಎನ್ನುವ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇದರಿಂದ ಮಕ್ಕಳು ಆ ಪ್ರಶಸ್ತಿಯನ್ನು ಸ್ವೀಕರಿಸುವವರ ಬಗ್ಗೆ ತಿಳಿದುಕೊಳ್ಳುತ್ತಾ ನಾವು ಕೂಡ ಆ ರೀತಿ ಸಾಧನೆಯನ್ನು ಮಾಡಬೇಕು ಎನ್ನುವ ಒಂದು ಹಂಬಲವನ್ನು, ತುಡಿತವನ್ನು ಅವರು ಪಡಿಬೇಕೆನ್ನುವುದೇ ನಮ್ಮ ಈ ಪ್ರಶಸ್ತಿ ಕೊಡುವಂತಹ ಉದ್ದೇಶ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಹೀಗೆ 10 ವರ್ಷಗಳ ಸಾಗತ ಇಂದು ದಶಮಾನೋತ್ಸವದ ಸಂಭ್ರಮಕ್ಕೆ ನಾವು ಬಂದಿದ್ದೇವೆ. ಇಂದಿನ ಸಮಾರಂಭದ ಅಧ್ಯಕ್ಷರಾಗಿ ಆಗಮಿಸಬೇಕು ಅಂತ ನಾನು ಪ್ರತ್ಯೇಕವಾಗಿ ಕೇಳಿಕೊಳ್ಳಲಿಕ್ಕೆ ಇಲ್ಲ. ಅದು ಪರ್ಮನೆಂಟ್. ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಅಂದರೆ ಅದು ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನೂರೂರು ಅವರೇ. ಯಕ್ಷಗಾನದ ಕಲಾ ಪ್ರೋತ್ಸಾಹಕರು, ಪೋಷಕರು. ಇವರು ಯಕ್ಷಗಾನವನ್ನು ಬಹಳ ಮೊದಲು ಮಾಡಿದವರು ಹೌದು ಅಂತ ಹೇಳಿ ಕೇಳಿದ್ದೇನೆ. ಶ್ರೇಷ್ಠ ಉದ್ಯಮಿ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದವರು. ಅನೇಕ ಮಂದಿಗೆ, ವಸತಿ ಇಲ್ಲದವರಿಗೆ ವಸತಿಯನ್ನು ನೀಡಿದವರು. ನಾನು ಅವರ ದೊಡ್ಡ ಅಭಿಮಾನಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತೇನೆ. ನಮ್ಮ ಈ ಯಕ್ಷಾರಾಧನಾ ಕಲಾ ಕೇಂದ್ರಕ್ಕೆ ವರ್ಷವೂ ಪ್ರೋತ್ಸಾಹವನ್ನು, ಪೋಷಣೆಯನ್ನು ನೀಡುವಂತಹ ಅವರು ಇಂದು ಕೂಡ ನಮ್ಮೊಂದಿಗೆ ಇದ್ದೇನೆ, ನಾನು ನಿಮ್ಮ ಜೊತೆಗಿದ್ದೇನೆ, ಮುಂದುವರಿಸಿ ಅಂತ ಧೈರ್ಯ ತುಂಬುವವರು. ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ನಮ್ಮ ಸಂಸ್ಥೆಯ ಶ್ರೀ ಶೇಷಾದ್ರಿ ಭಟ್ಟಿಯವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಯಾರಾದೀತು ಅಂತ ಕೇಳುವಾಗ, ನಮ್ಮ ಊರಿನಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವ ಸುಸಂಸ್ಕೃತ ಮನೆತನದ ಅವರ ನೋಡುವಾಗಲೇ ನಮಗೆ ಗೌರವ ಭಾವ ಮೂಡ್ತದೆ. ಶ್ರೀಮತಿ ವೀಣಾ ಕೃಷ್ಣಮೂರ್ತಿರಾವ್ ಇವರೇ ಸೂಕ್ತ ಅಂತ ನಮಗನಿಸಿತು. ನಮ್ಮ ಪರಿಸರದಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವಲ್ಲಿ, ಭಜನಾ ತಂಡವನ್ನು ಕಟ್ಟಿಕೊಳ್ಳುವಲ್ಲಿ ಮಾತ್ರ ಅಲ್ಲ, ಎಲ್ಲಿಯೇ ಸತ್ಸಂಗಗಳು ನಡೆಯಲಿ ಅಲ್ಲಿ ಅವರಿದ್ದಾರೆ. ಸಂತೋಷ ಅಂತ ಹೇಳಿದರೆ, ಈಗ ಅವರು ನಿವೃತ್ತ ಜೀವನವನ್ನು ಆನಂದಿಸ್ತಾ ಇರುವಂಥ ಈ ಹೊತ್ತಿನಲ್ಲಿ ತಾಳಮದ್ದಲೆ ಕ್ಷೇತ್ರಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ದುರ್ಗಾಂಬ ಯಕ್ಷಗಾನ ಮಂಡಳಿಯ ಸದಸ್ಯೆಯಾಗಿ ಅವರಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಮುಂದುವರಿಯುವವರಿದ್ದಾರೆ. ಇವರ ಪತಿಯಾದಂತಹ ಶ್ರೀ ಕೃಷ್ಣಮೂರ್ತಿರಾವ್ ಇವರು ಕೂಡ ಬಲು ದೊಡ್ಡ ಸಮಾಜ ಸೇವಕರು. ಅವರ ಪ್ರೋತ್ಸಾಹದೊಂದಿಗೆ ಇವರು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದ ಜನರೊಂದಿಗೆ ಬೆರೆತು ಯಥಾಶಕ್ತಿ ಬೇರೆ ಬೇರೆ ಆಯಾಮಗಳಲ್ಲಿ ಪೋಷಣೆಯನ್ನು, ಪ್ರೋತ್ಸಾಹವನ್ನು ನೀಡುವ ನನ್ನ ಪ್ರೀತಿಯ ವೀಣಾ ಆಂಟಿ ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಬೇಕು ಅಂತ ಹೇಳಿ ಶ್ರೀಮತಿ ಶುಭಾ ಶೇಷಾದ್ರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭಕ್ಕೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಬೇಕು ಅಂತ ನಮ್ಮ ಪ್ರೀತಿಯ ಕಾರ್ಪೊರೇಟರ್ ಆಗಿರುವಂತಹ ರಾಧಾಕೃಷ್ಣ ಇವರಲ್ಲಿ ಕೇಳಿಕೊಂಡಿದ್ದೇನೆ. ನೀವು ಗಮನಿಸಿರಬಹುದು, ಕಳೆದ 5 ವರ್ಷಗಳಿಂದಲೂ ನಮ್ಮ ಕಾರ್ಯಕ್ರಮದಲ್ಲಿ ಪುನರೂರು ಸರ್ ಹಾಗೂ ರಾಧಾಕೃಷ್ಣ ಅವರು ಇದ್ದೇ ಇರ್ತಾರೆ. ರಾಧಾಕೃಷ್ಣ ಅವರು ಅಂತ ಹೇಳಿದರೆ ನಮಗೆ ಮಾತ್ರ ಅಲ್ಲ, ನಮ್ಮ
ಇಡೀ ಅವರು ಯಾವ ಒಂದು ಪ್ರದೇಶಕ್ಕೆ ಕಾರ್ಪೊರೇಟರ್ ಆಗಿದ್ದಾರೋ ಆ ಪ್ರದೇಶದ ಎಲ್ಲರಿಗೂ ಪ್ರೀತಿ ಪಾತ್ರರಾದವರು. ಯಾವ ಸಮಸ್ಯೆ ಆಗಲಿ, ನೀವು ಯಾವ ಪಕ್ಷದವರೇ ಆಗಿರಲಿ, ಎಲ್ಲಿಯವರೇ ಆಗಿರಲಿ, ನಿಮ್ಮ ಯಾವ ಅಂತಸ್ತನ್ನು ಅಥವಾ ಯಾವುದನ್ನು ಗಮನಿಸದೆ ತಕ್ಷಣ ಸ್ಪಂದಿಸುವವರು ಯಾರು ಕೇಳಿದರೆ ರಾಧಾಕೃಷ್ಣ ಅವರು. ಅಂತಹ ರಾಧಾಕೃಷ್ಣರು ಮುಂದೆಯೂ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿ ಬರಲಿ ಅಂತ ಬೇಡಿಕೊಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಗಿರೀಶ್ ಕಾರಂತ್ ಅವರು ನಮ್ಮ ಸಂಸ್ಥೆಯ ಸದಸ್ಯರು, ಅವರು ಕೂಡ ಅವರು ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ಮಹಿಳಾ ಯಕ್ಷಗಾನ ಕಲಾವಿದೆ ಅಂತ ಹೇಳುವಾಗಲೇ ಬಹಳ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ. ನನ್ನ ಪೂರ್ಣಿಮಾ ಯತೀಶ್ ರೈ ಅನ್ನೋದಕ್ಕಿಂತ ನಾನು ಪೂರ್ಣಿ ಅಕ್ಕ ಅಂತಲೇ ಕರೆಯೋದು ಜಾಸ್ತಿ. ಯಾಕೆ ಅಂತ ಹೇಳಿದರೆ ನಮ್ಮಿಬ್ಬರನ್ನು ಎಷ್ಟೋ ಜನ ಹೇಳ್ತಾರೆ ನೀವು ಜೋಡಿ ಎತ್ತುಗಳು ಅಂತ ಹೇಳಿ. ಎಲ್ಲಿ ಹೋಗೋದಾದರೂ ಅಕ್ಕ ತಂಗಿಯ ಜೋಡಿ ಇದ್ದೇ ಇರ್ತದೆ ಅಂತ. ಮಹಾಗಣಪತಿ ಮಹಿಳಾ ಯಕ್ಷಗಾನ ಮಂಡಳಿ, ಮಕ್ಕಳ ಮತ್ತು ಮಹಿಳಾ ಯಕ್ಷಗಾನ ಮಂಡಳಿ ಕಟ್ಲ, ಇದರ ನಿರ್ದೇಶಕಿಯಾಗಿ ನೂರಾರು ಮಹಿಳಾ ಕಲಾವಿದೆಯರಿಗೆ ಸ್ಫೂರ್ತಿಯಾಗಿ ಅನೇಕ ಮಹಿಳೆಯರನ್ನು ಸಂಘಟಿಸಿ ದೇಶದಾದ್ಯಂತ ಕಾರ್ಯಕ್ರಮ ನೀಡಿರುವ ಹೆಮ್ಮೆ ಯಕ್ಷಗಾನ ಕಲಾವಿದೆ. ಇವರಿಗೆ ನಾವು ಯಕ್ಷಕಲಾರಾಧಕಿ ಎನ್ನುವ ಪ್ರಶಸ್ತಿಯನ್ನು ಹಿಂದೆಯೇ ಕೊಟ್ಟು ಗೌರವಿಸಿದಂತಹ ಹೆಮ್ಮೆ ನಮ್ಮದ್ದು. ಬಹುಶಃ ಮಹಿಷಾಸುರ ಪಾತ್ರವನ್ನು ನೀವು ಯಾರಾದರೂ ನೋಡಿದರೆ ಇವರನ್ನು ಗಂಡಸು ಅಂತಲೇ ಹೇಳ್ತಾರೆ. ನನಗೆ ನೆನಪಾಗ್ತದೆ, ಕುಂಬ್ಳಸುಂದರ ರಾಯರು ಹೇಳ್ತಾ ಇದ್ರು, ಅವರ ಹತ್ರ ಹೇಳ್ತಾ ಇದ್ರು, ದಾನಿದೆ ಮೈಸಂದ ಮೈಕ್ ಬತ್ತೇನ ಅಂತ. ಅಷ್ಟು ಚೆನ್ನಾಗಿ ಅವರ ಆ ಪಾತ್ರವನ್ನು ಪ್ರಸ್ತುತಿಪಡಿಸ್ತಾರೆ ಅಂತ ಹೇಳುವಾಗ, ಅದು ಗಂಡು ಪಾತ್ರವನ್ನು ಹೆಣ್ಣಾದ ಇವರು ನಿರ್ವಹಿಸುವುದು ಬಹಳ ಕಷ್ಟ. ಅಂತಹ ಶ್ರೇಷ್ಠ ಯಕ್ಷಗಾನ ಕಲಾವಿದೆ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರನ್ನು ನಾನು ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಶ್ರೀಮತಿ ಉಮಾ ಆಚಾರ್ಯ ಇವರು ವೇದಿಕೆಗೆ ಬಂದು ಪುಷ್ಪವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಶಕುಂತಲಾ ರಾಮಾನಂದ ಭಟ್ ಅವರು ಬರಬೇಕಷ್ಟೇ, ಬರ್ತಾ ಇದ್ದಾರೆ. ಬಂದ ಮೇಲೆ ಅವರ ಬಗ್ಗೆ ತಿಳಿಸಿ ಸ್ವಾಗತ ಮಾಡ್ತೇವೆ. ಅದಕ್ಕೆ ಮುನ್ನ ಇಂದಿನ ಸಮಾರಂಭಕ್ಕೆ ನೀವೆಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟು, ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು, ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾತ್ರವಲ್ಲ, ಇಂದು ಯಕ್ಷಕಲಾ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕಿರುವಂತಹ 10 ಮಂದಿ ನನ್ನ ಸ್ನೇಹಿತೆಯರು, ಯಕ್ಷಗಾನ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇರೋರು. ಹೆಮ್ಮೆ ಆಗ್ತದೆ ನನಗೆ. ಯಾಕಂದರೆ ಮಹಿಳಾ ಶಕ್ತಿ ಅನ್ನೋದು ಇನ್ನಷ್ಟು ಮೆರಿಬೇಕು, ಬೆಳಿಬೇಕು ಅಂತ ಹೇಳೋದೇ ನನ್ನ ಉದ್ದೇಶ. ನಾವು ಎಲ್ಲೆಲ್ಲೋ ಇರ್ತೇವೆ, ಎಲ್ಲರೂ ಒಂದಾಗಿ ಹೋಗುವಾಗ ಸಿಗುವಂತಹ ಪ್ರೀತಿ ಆನಂದ ಅದು ಬೇರೆ. ಎಲ್ಲರೂ ಒಂದಾಗಿ ಮುಂದೆಯೂ ಈ ರೀತಿಯೇ ನಾವು ಕಾರ್ಯಕ್ರಮಗಳನ್ನು ಕೊಡೋಣ ಅಂತ ಹೇಳ್ತಾ ಎಲ್ಲರ ಬಗ್ಗೆ ಪರಿಚಯ ಆಮೇಲೆ ಇದೆ. 10 ಮಂದಿ: ಶ್ರೀಮತಿ ಪದ್ಮಾ ಕೆ ಆರ್ ಆಚಾರ್ಯ, ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಲ್ಕುಂದ, ಶ್ರೀಮತಿ ಮಾಲತಿ ವೆಂಕಟೇಶ್, ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ, ಶ್ರೀಮತಿ ರೇವತಿ ನವೀನ್, ಶ್ರೀಮತಿ ಸುಷ್ಮಾ ಮೈರ್ಪಾಡಿ ವಶಿಷ್ಠ, ಶ್ರೀಮತಿ ಸಾಯಿ ಸುಮಾ ಮಿಥುನ್ ರಾಜ್ ನಾವಡ, ಕುಮಾರಿ ಛಾಯಲಕ್ಷ್ಮಿ ಆರ್ಕೆ, ಕುಮಾರಿ ಅಶ್ವಿನಿ ಆಚಾರ್ಯ, ಹಾಗೆ ಕುಮಾರಿ ರಂಜಿತಾ ಎಲ್ಲೂರ್. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಮಾರಂಭಕ್ಕೆ ಪತ್ರಕರ್ತರು, ಮಾಧ್ಯಮ ಮಿತ್ರದವರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಈ ಕಾರ್ಯಕ್ರಮವನ್ನು ದಾಖಲೀಕರಣವನ್ನು ಮಾಡ್ತಾ ಇರುವಂತಹ ಹೊಸಕುರಲ್ ಚಾನಲ್ನವರಿಗೆ ಸಹ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಲಿಕ್ಕಿರುವ ಹಿಮ್ಮೇಳ ಮುಮ್ಮೇಳ ಕಲಾವಿದರೆಲ್ಲ ಬಂದಿದ್ದೀರಿ. ನಿಮಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಇನ್ನು ಯಾರು ಹೆಸರು ಬಿಟ್ಟು ಹೋಗಿದ್ರೆ ಯಾರು ಅನ್ಯಥಾ ಭಾವಿಸಬೇಡಿ. ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಸ್ವಾಗತ. ಕೊನೆಯವರೆಗೆ ರಾತ್ರಿ 8:30 9 ಗಂಟೆಯೊಳಗೆ ಕಾರ್ಯಕ್ರಮ ಮುಗಿಸ್ತೇವೆ. ಅಷ್ಟರವರೆಗೆ ನಮ್ಮ ಜೊತೆಗಿದ್ದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಉದ್ಘಾಟಕರಾಗಿರುವವರು SBIನ ನಿವೃತ್ತ ಹಿರಿಯ ಸಹಾಯಕರಾದಂಥ ಶ್ರೀಮತಿ ವೀಣಾ ಕೃಷ್ಣಮೂರ್ತಿರವರಿಂದ ಮೊದಲುಗೊಂಡು ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ಮನಸ್ಸುಗಳು ಒಟ್ಟಿಗೆ ಸೇರಿ ಈ ದಶಮ ದೀಪವನ್ನು ಬೆಳಗಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೇವೆ, ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ವೀಣಾ ಕೃಷ್ಣಮೂರ್ತಿರಾವ್
SBIನ ನಿವೃತ್ತ ಹಿರಿಯ ಸಹಾಯಕರಿಂದ ಮೊದಲುಗೊಂಡು ಅಭ್ಯಾಗತ ಪ್ರಮುಖರಾದಂತಹ ಈ ಸಮಾರಂಭದ ಅಧ್ಯಕ್ಷರು ಧರ್ಮದರ್ಶಿ ಹರಿಕೃಷ್ಣಪ್ಪನವರವರು, ಕಾರ್ಪೊರೇಟರ್ ಆಗಿರುವಂಥ ಪಿತ ರಾಧಾಕೃಷ್ಣರು, ಶ್ರೀಮತಿ ಪೂರ್ಣಿಮಾ ಯತೀಶ್ರೈ ಅವರು ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪ್ರಧಾನ ಟ್ರಸ್ಟಿಯಾದ ವಿದುಷಿ ಸುಮಂಗಲ ರತ್ನಾಕರ್ ಅವರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಶ್ರೀಮತಿ ವೀಣಾ ಕೃಷ್ಣಮೂರ್ತಿರವರಿಂದ ಉದ್ಘಾಟನಾ ಮಾತು. ಎಲ್ಲರಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳು. ದಶಮಾನೋತ್ಸವ ಸಂಭ್ರಮದಲ್ಲಿರುವ ಈ ಯಕ್ಷಾರಾಧನಾ ಕಲಾ ಕೇಂದ್ರವನ್ನು ಹುಟ್ಟುಹಾಕಿದವರು ಒಬ್ಬ ಮಹಿಳೆ, ಈಗಲೇ ತಿಳಿದಿದೆ, ಅವರೇ ನಮ್ಮ ವಿದೂಷಿ ಸುಮಂಗಲ ರತ್ನಾಕರ್. ತೊಟ್ಟಿಲು ತೂಗುವ ಕೈ ಏನನ್ನು ಸಾಧಿಸಬಹುದು ಎಂದರೆ ಅವರನ್ನು ಸಾಕ್ಷಿಯಾಗಿ ಹೇಳಿದರೆ ತಪ್ಪಾಗಲಾರದು. ಸುಮಂಗಲ ರತ್ನಾಕರ್ ಅವರನ್ನು ನಾನು ಬಾಲ್ಯದಿಂದಲೇ ಬಲ್ಲವಳು. ಅವರು ಯಾವ ಕೆಲಸ ಮಾಡುವಾಗಲೂ ಏಕಾಗ್ರತೆ, ದೃಢತೆ ಹಾಗೂ ಅದರಲ್ಲಿ ಉತ್ಸಾಹದಿಂದ ಕಲಿಯುವಲ್ಲಿ ವಿಧೇಯತೆ, ವಿನಯತೆ ಮುಂತಾದವುಗಳನ್ನು ಕೂಡಿಕೊಂಡು ಅದನ್ನು ಮನದಟ್ಟು ಮಾಡುವ ಒಂದು ಹವ್ಯಾಸವು ಅವರಲ್ಲಿತ್ತು. ಬಾಲ್ಯದಲ್ಲೇ ಅವರು ನೃತ್ಯವನ್ನು, ಗುರುಮುಖಿಯನ್ನು ಕಲಿತುಕೊಂಡು ಅದರಲ್ಲಿ ಪಾರಂಗತರಾಗಿ ಕೊನೆಗೆ ಆ ಪ್ರವೃತ್ತಿಯನ್ನು ವೃತ್ತಿಯನ್ನಾಗಿ ಮಾಡಿ ನೃತ್ಯಾರಾಧನಾ ಎಂಬ ಕೇಂದ್ರವನ್ನು ಪ್ರಾರಂಭಿಸಿ ಅದರಲ್ಲಿ ಭಾಳ ಹೆಸರುವಾಸಿಯಾಗಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಹಾಗೆ ಅದಕ್ಕೆ ಪೂರಕವಾಗಿ ಅವರು ಸಂಗೀತದಲ್ಲಿ ಕೂಡ ತೊಡಗಿಸಿಕೊಂಡು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ತದನಂತರ ಅವರಿಗೆ ಹೇಳಿದ ಹಾಗೆ ಅವರು ಮಾಡಿದ ಆ ಛದ್ಮವೇಷ ಸ್ಪರ್ಧೆಯಲ್ಲಿ ಮಹಿಷಾಸುರನ ವೇಷವನ್ನು ಹಾಕಿದ್ದನ್ನು ನಾನು ನೋಡಿ ಆನಂದ ಪಟ್ಟುಕೊಂಡಿದ್ದೇನೆ. ಅದು ಅವರ ಒಂದು ಪ್ರಥಮ ಹೆಜ್ಜೆ. ತದನಂತರ ಆ ಗೋಕುಲದ ಹಿಂದಿರುವ ಕೃಷ್ಣ ಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವದ ಪ್ರಯುಕ್ತ ಪದಾಧಿಕಾರಿಗಳ ಅಪೇಕ್ಷೆಯ ಮೇರೆಗೆ ಅಶೋಕನಗರ ಆಸಕ್ತ ಮಹಿಳೆಯರನ್ನು ಕೂಡಿಕೊಂಡು ಸ್ವಧರ್ಮ ಮೋಕ್ಷ ಕಾಳಗವನ್ನು ಆಡಿ ಅದ್ದೂರಿಯಿಂದ ಮಾಡಿ ಭಾಳ ನಮ್ಮೆಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದರು. ಆ ಯಶಸ್ಸೇ ಅವರಿಗೆ ಈ ದೊಡ್ಡ ಹೆಜ್ಜೆ ಇಡಲು ಸಾಧ್ಯವಾಯಿತು ಎಂದು ನನ್ನ ಒಂದು ಅವರು ಕೂಡ ಹಾಗೇನು ಹೇಳಿದರು. ಖಂಡಿತ ಆ ರೀತಿಯಲ್ಲಿ ಈಗ ಸಮೇತ ಅವರು ಆಗ ಕೃಷ್ಣನ ವೇಷ ಹಾಕಿದ್ದರು, ಈಗ ಸಮೇತ ನನ್ನ ಕಣ್ಣಲ್ಲಿ ಕಾಣ್ತಾ ಇದೆ. ಅಷ್ಟು ಅದನ್ನು ಪ್ರಾವೀಣ್ಯ ತೋರಿಸಿದರು. ಹಾಗೆ ತ್ರಿವಿಕ್ರಮನಂತೆ ಹೆಜ್ಜೆ ಹೆಜ್ಜೆ ಇಟ್ಟು ಈಗ ದಶಮಾನೋತ್ಸವದಲ್ಲಿರೋರು ತ್ರಿವಿಕ್ರಮನಂತೆ ಸಾಧಾರಣ ಬೆಳೆದು ನಿಂತಿದ್ದಾರೆ. ಹಾಗೂ ಇದಕ್ಕೆಲ್ಲ ಕಾರಣ ಅವರ ಏಕಾಗ್ರತೆ, ವಿನಯತೆ. ಯಾವ ಕೆಲಸ, ಈಗ ಅವರ ಭಾಷಣ ಕೂಡ ಕೇಳಿದ್ರಿ, ಅದರಲ್ಲಿ ಎಷ್ಟು ಸರಳತೆ, ಎಲ್ಲರನ್ನು ಕೂಡಿಕೊಂಡು ಯಾರಿಗೂ ಮನಸ್ಸಿಗೆ ಬೇಸರವಾಗದ ಹಾಗೆ ಅವರದನ್ನು ನೋಡಿಕೊಂಡು ಒಂದು ಪಂಗಡ ಕಟ್ಟುವುದಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಅವರು ಆ ವಿಷಯದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ಆದರೆ ಈ 10 ವರ್ಷದ ಸಾಧನೆ ಅವ್ರದ್ದು ಈಗ ಅವ್ರು ಹೇಳಿದರು. ಆದರೆ ಅದನ್ನು ನಾನು ಸಾಗರವೇ ಸಾಟಿ ಎಂಬಂತೆ ನಾನು ಅದನ್ನು ಹೇಳಿದರೆ ಸಾಧ್ಯವಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾನೊಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿ ಈ ಯಕ್ಷಗಾನದ ಹೆಚ್ಚು ನನಗೆ ಅದರದ್ದು ಸಾನ್ನಿಧ್ಯ ಪಡೆಯಲು ಆಗಲಿಲ್ಲ. ಆದರೆ ಈಗ ಇಲ್ಲಿ ಯಕ್ಷ ಕಲಾಭಿಮಾನಿಗಳಿರುವಾಗ ನಾನು ಹೆಚ್ಚು ಮಾತಾಡಿದರೂ ಅದು ಬಾಲಿಶವೂ ಆಗಬಹುದು. ಹಾಗಾಗಿ ನಾನು ಹೆಚ್ಚು ಅವರ ವಿಷಯ ಮಾತಾಡೋದಿಲ್ಲ. ಆದರೆ ಅವರ ಸಾಧನೆ ವಿಷಯ ಕೆಲವನ್ನು ಹೇಳಲು ಬಯಸ್ತೇನೆ. ಈ ಯಕ್ಷಾರಾಧನಾ ಕಲಾ ಕೇಂದ್ರದಲ್ಲಿ ಸದಸ್ಯರಾಗಿ ಬಾಲವಾಡಿಯಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಸೇರ್ಪಡೆಗೊಂಡು ಭಾಳ ಸಂಭ್ರಮದಿಂದ ಅವರ ಕಾರ್ಯಕ್ರಮವನ್ನು ನಿರೂಪಿಸಿಕೊಂಡು ಹೋಗುವುದು ಒಂದು ವಿಶೇಷ. ಹಾಗೂ ಯಕ್ಷಗಾನದ ಬಗ್ಗೆ ಹಲವಾರು ಕಾರ್ಯಗಳನ್ನು ಆಗಾಗ ಗೋಷ್ಠಿಗಳನ್ನು ಮಾಡಿಕೊಂಡು ಜನರಿಗೆ ಪರಿಚಯ ಮಾಡಿಸಿಕೊಂಡು ಅದರಲ್ಲಿ ಇನ್ನಷ್ಟು ಉನ್ನತಿಯನ್ನು ಪಡೆಯುವರೆ ಅವರು ಬಹಳ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ವಾರ್ಷಿಕವನ್ನಂತೂ ಅವರು ನಿರಂತರ ಮಾಡುತ್ತಲೇ ಇದ್ದರು. ಆದರೆ ಅವರ ಪಂಚವಾರ್ಷಿಕದಲ್ಲಿ ಇದೇ ಪುರಭವನದಲ್ಲಿ ಮಹಿಳಾ ಅತಿಥಿಗಳ ಕೂಡುವಿಕೆಯಿಂದ ಮಹಿಳೆಯರಿಂದಲೇ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆಯನ್ನು ಆಡಿ ಇದ್ದನ್ನು ನಾನು ಮರೆಯಲಿಕ್ಕೆ ಇಲ್ಲ. ಅಷ್ಟು ಉತ್ಕೃಷ್ಟದಿಂದ ಮೇಲೆ ಬಂದಿದೆ. ಅದರಲ್ಲಿ ಸಿಕ್ಕಿದ ಯಶಸ್ಸಿನಿಂದ ಅವರು ಟಿ ವಿಯಲ್ಲಿ, ರೇಡಿಯೋದಲ್ಲಿ ಎಲ್ಲದರಲ್ಲಿಯೂ ಅವರು ರಾರಾಜಿಸಿದ್ದರು. ಆ ಟೈಮ್ನಲ್ಲಿ ಅದನ್ನು ಸಿಡಿ ಮುಖಾಂತರ ಕೂಡ ಅವರು ಅನಾವರಣಗೊಳಿಸಿ ಇನ್ನೂ ಕೂಡ ನಾವು ಅದನ್ನು ಆನಂದಿಸುವವರೆಗೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಅತಿಥಿ ಕಲಾವಿದೆಯಾಗಿ ಅವರು ಹೇಳಿದರು, ಉಡುಪಿ
ಇಲ್ಲಿ ಹತ್ತಿರ. ಅವರು ಮುಂಬೈಗೆ ಸಹ ಹೋಗ್ತಾ ಇದ್ದಾರೆ. ಮುಂಬೈ, ದುಬೈ ಅಂತ ಸ್ಥಳಕ್ಕೆ ಕೂಡ ಹೋಗಿ ಈ ಕರಾವಳಿ ಕಲೆಯ ಒಂದು ಸೊಬಗನ್ನು ಪರಿಸರ ವೀಕ್ಷಿಸುವ ಒಂದು ಪರಿಚಯಿಸುವ ಒಂದು ಹವ್ಯಾಸವನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ. ತಾಳಮದ್ದಲೆ ಕೂಡ ಉತ್ಕೃಷ್ಟ ಅರ್ಥಧಾರಿಗಳಾಗಿ ಹಾಗೂ ರೇಡಿಯೋ ಹಾಗೂ ಅದರಲ್ಲಿ ನಿರಂತರ ಕಾರ್ಯಕ್ರಮ ಕೊಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರು ಆಗಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು, ಯಾರನ್ನು ಕೂಡ ಯಾರು ಆಸಕ್ತರಿದ್ದಾರೆ ಅವರನ್ನು ತೆಗೆದುಕೊಂಡು ಮುಂದಿನ ಜನಾಂಗಕ್ಕೆ ಕೊಡುವರೆ ಅವರ ಪ್ರಯತ್ನವನ್ನಂತೂ ತುಂಬ ಉತ್ಕೃಷ್ಟತೆಯಲ್ಲಿ ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ನಾನು ನೋಡಿದೊಂದು ಅವರ ಮಕ್ಕಳ ಇದು ಯಕ್ಷಗಾನ ಶ್ರೀಕೃಷ್ಣ ಬಾಲಾಮೃತ ಬಹಳ ಉತ್ತಮ ರೀತಿಯಿಂದ ಮೂಡಿ ಬಂದಿತ್ತು. ಇನ್ನೂ ಹೆಚ್ಚಿನ ಸೇವೆ ಮಾಡಲು ನಿರಂತರ ಯಕ್ಷಗಾನದ ಪುರಾಣ ಕಥೆಗಳ ಅಧ್ಯಯನ ಮಾಡುತ್ತಾ, ಅದರಲ್ಲಿ ಅಭ್ಯಾಸ ಮಾಡುತ್ತಾ, ಪರೀಕ್ಷೆಯನ್ನು ಕಟ್ಟುತ್ತಾ ಅವರು ನಿರಂತರ ಅದರಲ್ಲೇ ಮಗ್ನರಾಗಿದ್ದಾರೆ. ಹಾಗಾಗಿ ಇವರ ಜೀವನದ ಉಸಿರೇ ಯಕ್ಷಗಾನ, ಈ ಕಲೆ ಅಂತ ಹೇಳಬಹುದು. ನಾನು ಮೊದಲು ಹೇಳಿದಾಗ ಇವರು ನೃತ್ಯಾರಾಧನೆ, ಯಕ್ಷಾರಾಧನೆ ಅಂದರೆ ಇವರು ಕಲೆಯನ್ನು ಆರಾಧಿಸಿ ಪೂಜಿಸಿ ಧನ್ಯತಾ ಭಾವದಿಂದ ಇದರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಭಾಳ ಸಂತೋಷ ಪಡುತ್ತೇನೆ. ಆ ಸೇವಾ ಮನೋಭಾವದಿಂದಲೇ ಅವರು ಇಷ್ಟು ಉನ್ನತ ಮಟ್ಟಕ್ಕೆ ಏರಿದ್ದಾರೆ. ಅವರು ಇನ್ನೂ ಹಲವಾರು ಮೆಟ್ಟಗಳನ್ನು ಏರಲು ಬೇಕು. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಯಶಸ್ಸಿನ ನಡೆಯಲಿ ಹಾಗೂ ರಜತ ವರ್ಷ, ಸುವರ್ಣ ವರ್ಷಗಳು ಬಹಳ ವಿಜೃಂಭಣೆಯಿಂದಲೂ ನಡೆಯಲಿ, ನಮಗೆ ನೋಡುವ ಅವಕಾಶವೂ ಸಿಗಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಶ್ರೀಪತಿಯು ನಿಮಗೆ ಸಂಪದ ನೀಡಲಿ, ವಾಣಿಪತಿಯು ನಿಮಗೆ ದೀರ್ಘಾಯು ಕೊಡಲಿ, ಶ್ರೀಪತಿಯು ನಿಮಗೆ ಸಂಪದ ನೀಡಲಿ, ವರವಿಭೂಧರನು ಪೊರೆಯೇ ವಿಷವ ಕಂಠದೊಳಿಟ್ಟ ಹರನೇತ್ಯ ನಿಮಗೆ ಸಹಾಯ ಮಾಡಲಿ, ನರರೋಳೋನ್ನತವಾದ ದಿವ್ಯ ಭೋಗಗಳನ್ನು ಪುರೋತ ಪೂರ್ಣ ಮಾಡಿಸಲಿ ನಿಮಗೆ, ವಿನುತ ಸಿದ್ಧಿ ಪ್ರದನೋ ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ, ದಿನ ದಿನವೂ ಧನ್ವಂದ್ರಿ ಆಪತ್ತುಗಳ ಕಳೆದೋ ಮನಕ್ಕೆ ಹರುಷವನೇತೋ ಮನ್ನಿಸಲಿ ಬಿಡದೆ, ನಿರತ ಸೋಜ್ಞಾನವನು ಇವ ಮಧ್ವರಾಯ ಗುರುಗಳ ಆಶೀರ್ವಾದ ನಿಮಗಾಗಲಿ, ಪುರಂದರ ವಿಠಲನ ಕರುಣೆಯಿಂದಲೇ ಸಕಲ ಸುರಲೋಲುಮೆ ನಿಮಗೆ ಸುಸ್ಥಿರವಾಗಲಿ, ಶ್ರೀಪತಿಯೋ ನಿಮಗೆ ಸಂಪದವೇಯಲಿ, ವಾಣಿಪತಿಯೋ ನಿಮಗೆ ದೀರ್ಘಾಯು ಕೊಡಲಿ, ಆರೋಗ್ಯ ಕೊಡಲಿ, ಆನಂದ ಕೊಡಲಿ, ಮಂಗಳವ ಮಾಡಲಿ ಹೇಳುತ್ತಾ ಇದಕ್ಕೆ ಅವಕಾಶಕ್ಕೆ ವಂದಿಸುತ್ತಾ ವಿರಮಿಸ್ತೇನೆ. ನಮಸ್ಕಾರಗಳು. ಆರಾಧಿಸುವುದಕ್ಕೆ ಬಗೆ ಬಗೆಯ ಮಂತ್ರಗಳಿಗೆ ಹಿರಿಯರು ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಅಂತೆಲ್ಲ ಹೆಸರು ಕೊಟ್ರಂತೆ. ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ಭೂಯಿಷ್ಠವಾದಂಥ ಇಂತಹ ಹಿರಿಯರ ನಿಜ ಮನದ ಹಾರೈಕೆ ನಮಗೆ ನಿಜವಾದಂತಹ ಶಿವಾನಂದ ಲಹರಿ ಹಾಗೂ ಸೌಂದರ್ಯ ಲಹರಿ. ನಿಮ್ಮ ಹಾರೈಕೆಗೆ ಅತ್ಯಂತ ಪ್ರೀತಿಯಿಂದ ಮುಡಿಬಾಗುತ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಅಭ್ಯಾಗತರಾಗಿ ನಮ್ಮ ಜೊತೆಗಿದ್ದು ಯಕ್ಷಾರಾಧನದ ಎಲ್ಲ ಕಾರ್ಯಕ್ರಮಗಳು ತನ್ನ ಮನೆಯ ಕಾರ್ಯಕ್ರಮಗಳಂತೆ ಅತ್ಯಂತ ಪ್ರೀತಿಯಿಂದ ಆಸ್ಥೆಯಿಂದ ತೊಡಗಿಸಿಕೊಂಡಂತಹ ಶ್ರೀಮತಿ ಪೂರ್ಣಿಮಾ ಯತೀಶ್ರೀ ಅವರು ಮಹಾಗಣಪತಿ ಮಕ್ಕಳ ಮತ್ತು ಮಹಿಳಾ ಯಕ್ಷಗಾನ ಮಂಡಳಿ ಕಟ್ಲ ಇದರ ನಿರ್ದೇಶಕಿ ಅಭ್ಯಾಗತರ ನೆಲೆಯಲ್ಲಿ ಒಂದೆರಡು ಮಾತುಗಳು ನಮ್ಮ ಜೊತೆ ಶುಭದೊಸಗಿಯಾಗಿ ಹಂಚಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದಿಸುತ್ತಾ ನನ್ನ ಮನದ ಎರಡು ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಮಂಗಲ ರತ್ನಾಕರ್ ಮತ್ತು ನಾನು ಗೋವಿಂದದಾಸ್ ಕಾಲೇಜಲ್ಲಿರುವಾಗ
ಅವರು ಭರತನಾಟ್ಯದಲ್ಲಿ, ನಾನು ಯಕ್ಷಗಾನದಲ್ಲಿ, ನಮಗಿಬ್ಬರಿಗೂ ಪೈಪೋಟಿ. ಹಾಗೆ ಆ ಕ್ಷಣದಿಂದ ನಾವು ಮುಂದಕ್ಕೆ ಹೆಚ್ಚಾಗಿ ಭೇಟಿಯಾಗಿರಲಿಲ್ಲ. ತದನಂತರ ಅವರ ಯಕ್ಷಗಾನ ಕಲಾರಾಧನೆಯ ಪಂಚಮ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನನಗೆ ಕರೆ ಮಾಡಿದ್ರು. ಪೂರ್ಣಿಮಕ್ಕ, ನಾನು ಮಹಿಳೆಯರಿಂದಲೇ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನವನ್ನು ಮಾಡುವುದಕ್ಕೆ ಇಚ್ಛಿಸಿದ್ದೇನೆ, ನಿಮ್ಮ ಸಹಕಾರ ಬೇಕು ಎಂಬುದಾಗಿ. ಒಳ್ಳೆಯ ಕೆಲಸವನ್ನೇ ಅವರು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆಯನ್ನು ಮಹಿಳೆಯರು ಆಡಿ ತೋರಿಸುವುದಕ್ಕೆ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಂತಹ ಸುಮಂಗಲ ರತ್ನಾಕರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತದನಂತರ ನಾವಿಬ್ಬರು ಅವರು ಹೇಳಿದಾಗೆ ಜೋಡಿ ಎತ್ತು ಹೌದು, ಅಕ್ಕ ತಂಗಿಯಂದಿರು ಹಾಗೂ ಜೊತೆಯಾಗಿಯೇ ಬಂದಿದ್ದೇವೆ. ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದೇನೆ. ಆ ಬಳಿಕ ಅವರು ಯಕ್ಷಗಾನದಲ್ಲಿ ವೇಷಧಾರಿಯಾಗಿ, ಅರ್ಥಧಾರಿಯಾಗಿ, ಸಂಘಟಕಿಯಾಗಿ ಹಾಗೂ ಭರತನಾಟ್ಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳುತ್ತಾ ಇದ್ದಾರೆ. ಹಾಗೆಯೇ ನಾವಿಬ್ಬರೂ ಮಾತುಕತೆಯನ್ನು ಆಡ್ತಾ ಇದ್ದೇವೆ. ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಪುರುಷನಿಗೆ ಯಕ್ಷಗಾನ ಗುರುವಾಗ್ಬೋದು, ಕಲಾವಿದನಾಗ್ಬೋದು ಅಥವಾ ಸಂಘಟಕನಾಗುವುದಕ್ಕೆ ಸುಲಭ. ಆದರೆ ಮಹಿಳೆಯರು ಇಂತಹ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ತೇವೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಸಂಘಟನೆ ಹೇಳಿದ ಕೂಡಲೇ ತುಂಬ ಕಷ್ಟದ ಕೆಲಸ. ಪುರುಷರಾದರೂ ಅದೆಷ್ಟು ಕಲಾವಿದರಿದ್ದಾರೆ, ಯಾರು ಕೈ ಕೊಟ್ಟರು ಇನ್ನೊಬ್ಬರನ್ನು ಕರೆದು ಯಕ್ಷಗಾನವನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯ. ಆದರೆ ಮಹಿಳೆಯರು ಹಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅನಾನುಕೂಲವಾಗಿ ಬರದೇ ಇದ್ದಾಗ ಇನ್ನೊಂದು ಕಲಾವಿದರನ್ನು ಅದಕ್ಕೆ ಹೊಂದಿಸಿಕೊಂಡು ಹೋಗಬೇಕಾದ್ರೆ ಬಹಳ ಕಷ್ಟದ ಕೆಲಸ. ಅಷ್ಟು ಮಾತ್ರ ಅಲ್ಲ, ಮಹಿಳೆಯರಿಗೆ ಜವಾಬ್ದಾರಿಯೂ ಹೆಚ್ಚು. ಆ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಯಕ್ಷಗಾನದಲ್ಲಿಗೆ ಕರೆದುಕೊಂಡು ಹೋಗುವುದು, ತದನಂತರ ಕಾರ್ಯಕ್ರಮದ ನಂತರ ಪ್ರತಿಯೊಬ್ಬರನ್ನು ಅವರ ಮನೆಗೆ ಮುಟ್ಟಿಸುವಂತಹ ಜವಾಬ್ದಾರಿ ಹೇಳಿರೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಈ ಸುಮಂಗಲ ರತ್ನಾಕರ್ ಪ್ರತಿಯೊಂದು ವಿಚಾರದಲ್ಲೂ ಅತಿ ಜಾಗರೂಕತೆಯಿಂದ ಹಿಮ್ಮೇಳ ಆಗಲಿ ಮುಮ್ಮೇಳ ಆಗಲಿ ಅಥವಾ ಯಕ್ಷಗಾನ ಪ್ರದರ್ಶನ ನೀಡುವಲ್ಲಿ ಸಹ ತುಂಬ ಅದನ್ನು ಶ್ರದ್ಧೆಯಿಂದ ನಿಷ್ಠೆಯನ್ನು ಮಾಡಿಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಬಹುಶಃ 10ನೇ ವರ್ಷದ ಈ ಸುಸಂದರ್ಭದಲ್ಲಿ ಅವರಿಗೆ ನಾನು ನನ್ನ ಹಾಗೂ ನಮ್ಮ ತಂಡದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇನ್ನು ಮುಂದೆಯೂ 25 ವರ್ಷಗಳನ್ನು ಪೂರೈಸುವಾಗ ನಾವು ಈ ವೇದಿಕೆಯಲ್ಲಿ ಇರುವಂತಹ ಮನದ ಹಂಬಲವನ್ನು ನಾನು ತೋರ್ಪಡಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಕಲಾವಿದರ ಸಹಕಾರವು ಅವರ ಮೇಲಿರಲಿ. ಅವರು ಇನ್ನಷ್ಟು ಯಕ್ಷಗಾನದಲ್ಲಿ ಉಜ್ವಲವಾಗಿ ಬೆಳಗಲಿ. ಇನ್ನೂ ಕೂಡ ಅವರು ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಕ್ಷಗಾನದ ಉಳಿವಿಗೆ ಪ್ರಯತ್ನಿಸಲಿ ಅಂತ ಅವರಿಗೆ ಶುಭವನ್ನು ಹಾರೈಸುತ್ತಾ, ಹಾಗೆ ಇನ್ನೊಂದು ಮಾತು ಹೇಳಬೇಕಾಗ್ತದೆ, ಅವರ ಸಾಧನೆ ಹಿಂದೆ ಅವರ ಗಂಡನ ಪ್ರಯತ್ನ ಅದೆಷ್ಟೋ ಇದೆ. ಯಾಕಂದರೆ ಹೇಳಿದ್ರೆ ಮಹಿಳೆಯರಿಗೆ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಪುರುಷರ ಬೆಂಬಲ ಬೇಕಾಗ್ತದೆ, ಸಹಕಾರ ಬೇಕಾಗ್ತದೆ. ಆದರೆ ರತ್ನಾಕರ್ ರಾಯರನ್ನು ಯಾರೂ ಮರೀಲಿಕ್ಕಿಲ್ಲ. ಅವರು ಪರದೆಯ ಹಿಂದೆ ದುಡಿಯುವುದು ಕಂಡ್ರೆ ಇವರ ಯಶಸ್ಸಿಗೆ ಮೂಲ ಕಾರಣ ರತ್ನಾಕರ್ ರಾಯರು. ಹಾಗೆ ಅವರ ಅತ್ತೆಯನ್ನು ಸಹ ಕಂಡಿದ್ದೇನೆ. ಮನೆಯಲ್ಲಿ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿ ಅವರ ಯಾವುದೇ ಅಭ್ಯಾಸದ ಹೊತ್ತಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಅವರು ಭಾಗ್ಯಶಾಲಿ. ಅವರ ಯಕ್ಷಗಾನ ಕಲೆ ಇನ್ನೂ ಉಜ್ವಲವಾಗಿ ಬೆಳಗಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಸುಮಂಗಲ ರತ್ನಾಕರ್ ರಾವ್ ಎನ್ನುವರೊಂದು ಬಲ, ಆ ಬಲಕ್ಕೆ ರತ್ನಾಕರ್ ರಾವ್ ಅವರು ಬೆಂಬಲ. ಇದು ಕೇವಲ ಸುಮಂಗಲ ರತ್ನಾಕರ್ ಅವರು ಮಾತ್ರ ಅಲ್ಲ, ಈ ಪೂರ್ಣಿಮಾ ಯತೀಶ್ ರೈ ಅವರಿಗೂ ಕೂಡ ಇದೇ ವಾಕ್ಯಗಳು ಅನ್ವಯಿಸಲ್ಪಡುತ್ತದೆ ಅಂತ ಹೇಳಿಕೊಳ್ಳುತ್ತಾ, ಈ ಶಕ್ತಿಗಳು ಇನ್ನಷ್ಟು ಅನಾವರಣಗೊಳ್ಳಲಿ ಈ ವೇದಿಕೆಯಲ್ಲಿ ಎನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ಯಕ್ಷಕಲಾ ಪುರಸ್ಕಾರವನ್ನು ನಾವು ಈ ಸಂದರ್ಭದಲ್ಲಿ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಕ್ಷಾರಾಧನಾ ಕಲಾ ಕೇಂದ್ರದ ದಶಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ 10 ಮಂದಿ ಮಹಿಳಾ ಕಲಾವಿದೆಯರನ್ನು ನಾವು ಒಂದು ಚಿಕ್ಕ ಮಟ್ಟಿನಲ್ಲಿ ಅಭಿನಂದಿಸಬೇಕು ಎಂಬ ರೀತಿಯಲ್ಲಿ ನಿರ್ಧಾರ ಮಾಡಿದ್ವಿ. ಯಕ್ಷಕಲಾ ಪುರಸ್ಕಾರವನ್ನು ಅವರಿಗಿತ್ತು. ಆ ಮೂಲಕ ನಮ್ಮ ಸಂಸ್ಥೆಯ ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಯಾಕೆಂದರೆ ಅವರ ಸಾಧನೆಗಳನ್ನು ನಾವು ಗುರುತಿಸಿದರೆ ನಾವು ದೊಡ್ಡವರಾಗ್ತೇವೆ. ಹಾಗಾಗಿ ಆ ಉದ್ದೇಶದಿಂದ
ಈಗಾಗಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದಂತಹ ಈ 10 ಮಂದಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ. ಎಲ್ಲರೂ ಯಕ್ಷಗಾನ ಕಲಾವಿದೆಯರೇ. ಚಿಕ್ಕ ಪ್ರಾಯದಿಂದಲೇ ಯಕ್ಷಗಾನ ಕಲೆಗೆ ಆಕರ್ಷಿತರಾಗಿ ವೇಷವನ್ನು ಧರಿಸಿ ಎಲ್ಲ ಮುಂದೆ ಬಂದವರೇ ಇರುವುದು. ಇಲ್ಲಿ ಬಂದಂತಹ ಅನೇಕರು ಅವರ ವೇಷವನ್ನು ನೋಡಿರ್ಬೋದು, ಕೆಲವರ ಭಾಗವತಿಕೆಯನ್ನು ಕೇಳಿರ್ಬೋದು, ಇನ್ನು ಕೆಲವರದು ತಾಳಮದ್ದಳೆಯ ಅರ್ಥಗಾರಿಕೆಯನ್ನು ಕೇಳಿರ್ಬೋದು. ಈಗೆಲ್ಲರೂ ನಿಜವಾಗಿಯೂ ಶ್ರೇಷ್ಠ ಯಕ್ಷಗಾನ ಕಲಾವಿದೆಯರಾಗಿದ್ದಾರೆ ಎಂದು ಒಂದು ಮಾತಿನಲ್ಲಿ ನಾನು ಹೇಳ್ತೇನೆ. ಇನ್ನು ಆಮೇಲೆ ಈಗ ಒಬ್ಬೊಬ್ಬರದೇ ನಾನು ಪರಿಚಯವನ್ನು ಹೇಳ್ತೇನೆ. ಅವರ ತುಂಬವಿದೆ, ಅವರು ಸಾಧನೆ ಮಾಡಿದ್ದು ತುಂಬ ಇದೆ. ಆದರೆ ಮುಖ್ಯವಾದನ್ನು ಮಾತ್ರ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಶ್ರೀಮತಿ ಪದ್ಮಾ KR ಆಚಾರ್ಯ, ಇವರು ಇಲ್ಲಿಯವರಲ್ಲ, ಪುತ್ತೂರಿನವರು. ಇವರ ಪತಿ ಶ್ರೀಮಾನ್ KR ಆಚಾರ್ಯ ಪ್ರಸಿದ್ಧ ವಕೀಲರು ಮತ್ತು ಅಲ್ಲಿ ಸಮಾಜಕ್ಕಾಗಿ ದುಡಿಯೋರು ಆಗಿದ್ದಾರೆ. ಇವರು ತಾಳಮದ್ದಳೆಯಲ್ಲಿ ಅರ್ಥಗಾರಿಕೆ ಮಾಡುವವರು, ತಾಳಮದ್ದಳೆ ಕಲಾವಿದೆ. ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸುಮಾರು 500ರ ಮೇಲೆ ಈಗಾಗಲೇ ತಾಳಮದ್ದಳೆಯ ಕಾರ್ಯಕ್ರಮವನ್ನು ಅವರು ನೀಡಿದ್ದಾರೆ. ಇಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಮುಂಬೈ, ಚೆನ್ನೈ ಮೊದಲಾದಂತಹ ಬೇರೆ ಸ್ಥಳಗಳಲ್ಲಿ ಇವರು ತಮ್ಮ ತಾಳಮದ್ದಳೆಯ ಕೂಟಗಳನ್ನು ನಡೆಸಿ ಅರ್ಥಗಾರಿಕೆಯನ್ನು ನೀಡಿದ್ದಾರೆ. ಪ್ರಾರಂಭದಲ್ಲಿ ಪುತ್ತೂರಿನ ಆಂಜನೇಯ ಮಹಿಳಾ ತಂಡದಲ್ಲಿ ಸ್ಥಾಪಕ ಸದಸ್ಯೆಯಾಗಿ ಪಾದಾರ್ಪಣೆ ಮಾಡಿದರು. ಆ ಬಳಿಕ ಧೀಶಕ್ತಿ ಮಹಿಳಾ ಯಕ್ಷಗಾನ ಬಳಗ ಪುತ್ತೂರು ಸ್ಥಾಪನೆ ಮಾಡಿದರು. ಅನೇಕ ರೀತಿಯ, ಅಂದರೆ ಯಾವುದೇ ಪ್ರಸಂಗ ಇದ್ದರೂ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಮಾತ್ರವಲ್ಲ, ಅವರು ಈಗ ಮಕ್ಕಳನ್ನು ಸಹ ತಾಳಮದ್ದಳೆಗೆ ತರಬೇತಿ ಮಾಡ್ತಾ ಇದ್ದಾರೆ. ಅರ್ಥಗಾರಿಕೆಗೆ ತರಬೇತಿ ಮಾಡಿ ಅಲ್ಲಿರುವಂತಹ ಸುತ್ತಮುತ್ತಲಲ್ಲಿರುವಂತಹ ಮಕ್ಕಳಿಂದ ತಾಳಮದ್ದಳೆ ಕೂಟಗಳನ್ನು ಏರ್ಪಡಿಸುವಲ್ಲಿಯೂ ಅವರು ನಿರತರಾಗಿದ್ದಾರೆ. ಅವರ ವೇಷ ಅಂತ ಹೇಳಿದರೆ ಎಲ್ಲ, ಅದೇ ನಾನು ಹೇಳಿದ್ನಲ್ಲ, ಯಾವುದೇ ಪ್ರಸಂಗ ಇದ್ದರೂ ಅದರಲ್ಲಿ ಪ್ರಮುಖ ವೇಷವನ್ನು ಅವರು ವಹಿಸ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಸಂಗೀತ, ಕವಿತೆ, ಸಾಹಿತ್ಯ ಇದರಲ್ಲೆಲ್ಲ ಆಸಕ್ತಿ ಇದೆ. ಬಹುಮುಖ ಪ್ರತಿಭೆಯಾಗಿದ್ದಾರೆ. ಸಂಘ ಸಂಸ್ಥೆಗಳಲ್ಲಿ, ಉದಾಹರಣೆಗೆ JC-RET, ಇನ್ನರ್ ವೀಲ್ ಮೊದಲಾದಂಥ ಸಂಸ್ಥೆಗಳಲ್ಲಿಯೂ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಇವರು ನಮ್ಮ ಇಂದಿನ ಯಕ್ಷ ಕಲಾ ಪುರಸ್ಕಾರಕ್ಕೆ ಬಂದಿದ್ದಾರೆ. ಎಲ್ಲರೂ ಅವರಿಗೊಂದು ಸಲ ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಅಭಿನಂದನೆಯನ್ನು ಸೂಚಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಯಕ್ಷಗಾನ ಕಲಾವಿದೆಯಾಗಿ ಪ್ರಸಿದ್ಧರಾದವರು ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಲ್ಕುಂದ. ಇವರ ಬಗ್ಗೆ ನಾವು ಹೇಳಲೇಬೇಕು. ಯಾಕೆಂತ ಹೇಳಿದರೆ ಇವರದ್ದು ಯಕ್ಷಗಾನದ ವಾತಾವರಣ ಇಲ್ಲ, ಬರೀ ಹಳ್ಳಿಯಲ್ಲಿ ಇದ್ದವರು. ಆ ಹಳ್ಳಿಯಲ್ಲಿದ್ದವರು ಪ್ರಸಿದ್ಧ ಭಾಗವತರಾಗಿ ಈಗ ಎಲ್ಲ ಕಡೆಗಳಲ್ಲಿಯೂ ತಮ್ಮ ಖ್ಯಾತಿಯನ್ನು ಮೆರೀತಾ ಇದ್ದಾರೆ. ಬಯಲಾಟ, ತಾಳಮದ್ದಳೆ ಕೂಟ, ಯಕ್ಷಗಾನ ವೈಭವ, ಯಕ್ಷನಾಟ್ಯ ವೈಭವ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮ ಕಂಠ ಸಿರಿಯಿಂದ ಸೈ ಎನಿಸಿಕೊಂಡಿದ್ದಾರೆ. ಜನರ ಮೆಚ್ಚುಗೆ, ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. 10ನೇ ತರಗತಿಯ ಬಳಿಕ ಭಾಗವತಿಕೆಯಲ್ಲಿ ಅಭ್ಯಾಸ ಮಾಡತೊಡಗಿದರು. 14 ವರ್ಷದಿಂದ ಭಾಗವತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸಿದ್ಧ ಭಾಗವತರ ಒಟ್ಟಿಗೆ ಇವರು ಸೇರಿಕೊಂಡಿದ್ದಾರೆ. MA B.Ed ಪದವಿಯನ್ನು ಪಡೆದಿದ್ದಾರೆ. ಸ್ವಲ್ಪ ಸಮಯ ಶಿಕ್ಷಕಿಯಾಗಿ ಕೆಲಸ ಮಾಡಿದರು. ಈಗ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಭಾಗವತಿಕೆಗೆ ಮೀಸಲಾಗಿರಿಸಿದ್ದಾರೆ. ಸದ್ಯ ಹಿರಿಯರಾದಂತಹ ಗಣೇಶ್ ಕೊಲಕ್ಕಾಡಿಯವರಲ್ಲಿ ಯಕ್ಷಗಾನದ ಛಂದಸ್ಸಿನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇವರ ಪತಿ ಹೊಸ ದಿಗಂತ ಪತ್ರಿಕೆಯ ಪ್ರಮುಖ ವರದಿಗಾರರಾದಂತಹ ಹರೀಶ ಕುಲ್ಕುಂದ. ಪ್ರತಿಯೊಂದು ಗಂಡಸಿನ ಹಿಂದೆ, ಯಶಸ್ಸಿನ ಹಿಂದೆ ಹೆಂಗಸಿದ್ದಾರೆ ಹೇಳ್ತಾರೆ. ಆದರೆ ಅದನ್ನೇ ನಾನು ಪುನಃ ಹೇಳ್ತೇನೆ, ಪ್ರತಿಯೊಂದು ಮಹಿಳೆಯ ಯಶಸ್ಸಿನ ಹಿಂದೆ ಅವರ ಗಂಡ ಇರ್ತಾರೆ. ಇದು ಎಲ್ಲರಿಗೂ ಅನ್ವಯಿಸ್ತದೆ, ಇಲ್ಲಿರುವಂಥ ಎಲ್ಲರಿಗೂ ಅನ್ವಯಿಸ್ತದೆ. ಇವರ ಪ್ರೋತ್ಸಾಹ, ಹರೀಶ ಕುಲ್ಕುಂದ ಅವರ ಪ್ರೋತ್ಸಾಹ ಖಂಡಿತವಾಗಿಯೂ ಪ್ರಶಂಸನೀಯ. ಈಗೊಂದು ಮಗು ಆಗಿದೆ ಅವರಿಗೆ.
2 ವರ್ಷದ ಮಗು. ನೀವು ನೋಡಿರ್ಬೋದು ಭವ್ಯಶ್ರೀಯವರ ಭಾಗವತಿಕೆ ನಡೆಯುವಾಗ ಆ ಮಗು ಕೆಳಗೆ ಕೂತ್ಕೊಂಡು ಒಂದು ಮಣೆ ಇಟ್ಟುಕೊಂಡು ಅದರ ಮೇಲೆ ಚಂಡೆಯನ್ನು ಬಡ್ದ ಹಾಗೆ ತಾಳಕ್ಕೆ ಸರಿಯಾಗಿ ನಾನು ನೋಡಿದ್ದೇನೆ. ಅದು ಈಗಲೇ ಆ ತಂದೆ ತಾಯಿಯಲ್ಲಿರುವಂತಹ ಒಂದು ಯಕ್ಷಗಾನದ ಅಭಿರುಚಿ ಆ ಮಗುವಿನಲ್ಲಿ ಹುಟ್ಟಿದೆ. ಹಾಗೆ ಬೆಳೆಯುವುದು, ನಾವು ಮಕ್ಕಳನ್ನು ಅದೇ ರೀತಿ ಬೆಳೆಸ್ಬೇಕು, ಕರ್ಕೊಂಡು ಹೋಗ್ಬೇಕು ಅವರನ್ನು. ಆ ಮಗುವನ್ನು ಸಹ ನಾವು ನೋಡ್ತೇವೆ, ಅದು ಸಹ ಮುಂದೆ ಒಂದು ಒಳ್ಳೆಯ ಕಲಾವಿದನಾಗಿ ರೂಪುಗೊಳ್ಳುತ್ತದೆ ಎಂಬಂತಹ ಭರವಸೆ ನಮಗಿದೆ. ಎಳೆಯ ಬೆಳೆಯ ಸಿರಿ ಎಳವೆಯಲ್ಲಿ ಅಂತ ಹೇಳಿಕೊಂಡು ಹಾಗೆ ಆ ಮಗುವನ್ನು ಸಹ ನಾವು ನೋಡ್ತಾ ಇದ್ದೇವೆ. ಈಗ ಇವರನ್ನು ಸಹ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಸಹ ನಿಮ್ಮೆಲ್ಲರ ಒಂದು ಕರತಾಡನದಿಂದ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಮುಂದಿನವರು ಶ್ರೀಮತಿ ಮಾಲತಿ ವೆಂಕಟೇಶ್ ರಾವ್. ಶಿಕ್ಷಕಿಯಾಗಿ 13 ವರ್ಷ ಕೆಲಸ ಮಾಡಿದ್ದಾರೆ. ಅವರ ಗುರುಗಳು ಶಂಕರನಾರಾಯಣ ಮೈರ್ಪಾಡಿ ಹಾಗೂ ಗಿರೀಶ ನಾವಡ. ಸುಮಾರು 29 ವರ್ಷಗಳಿಂದ ವೇಷಧಾರಿಯಾಗಿ ಅವರು ಮೆರೆದಿದ್ದಾರೆ. ಈವರೆಗೆ ನೀಡಿದಂಥ ಪ್ರದರ್ಶನಗಳು 800ಕ್ಕೂ ಮಿಕ್ಕಿ. ದೆಹಲಿ, ಮುಂಬೈ, ಚೆನ್ನೈ, ಮೈಸೂರು, ಬೆಂಗಳೂರು ಮೊದಲಾದ ಕಡೆಗಳಲ್ಲೆಲ್ಲ ಕಾರ್ಯಕ್ರಮ ನೀಡಿದ್ದಾರೆ. ಶ್ರೀ ಸಿದ್ಧಿವಿನಾಯಕ ಮಹಿಳಾ ಯಕ್ಷಗಾನ ಮಂಡಳಿ ಗಣೇಶ್ಪುರ, ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಗಣೇಶ್ಪುರ, ಯಕ್ಷಾರಾಧನಾ ಕಲಾಕೇಂದ್ರ ಉರುವ, ಯಶಸ್ವಿ ಮಹಿಳಾ ಯಕ್ಷಗಾನ ಮಂಡಳಿ ಕದರಿ, ಮಹಿಳಾ ಯಕ್ಷಗಾನ ಮಂಡಳಿ ಕಾಟಿಪಳ್ಳ, ಇನ್ನೂ ಅನೇಕ ಸಂಸ್ಥೆಗಳಲ್ಲಿ ಅವರು ವೇಷಧಾರಿಯಾಗಿ ಅವರ ವೇಷವನ್ನು ನೋಡುವುದೇ ಒಂದು ಚಂದ. ಯಾಕೆಂದರೆ ಕಿರೀಟ ವೇಷ ಅವರಿಗೆ ಭಾಳ ಒಪ್ಪುವಂಥದ್ದು. ಅವರದ್ದು ಬಲರಾಮ, ಆಮೇಲೆ ವಿದ್ಯುನ್ಮಾಲಿ, ಆಮೇಲೆ ರಕ್ತಬೀಜ, ಇದೆಲ್ಲ ಅವರಿಗೆ ಹೆಸರು ತಂದು ಕೊಟ್ಟಂತಹ ಪಾತ್ರಗಳು. ನಾವೊಂದ್ಸಲ ಎಡನೀರಿಗೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಅವರು ರಕ್ತಬೀಜನ ಪಾತ್ರ ಮಾಡಿದರು. ಅಲ್ಲಿದ್ದಂಥ ಸ್ವಾಮೀಜಿಗಳು ಅವ್ರಿಗೆ ಗೊತ್ತಿಲ್ಲ ಯಾರು ಪಾತ್ರ ಮಾಡ್ತಾರೆ ಅಂತ. ಅಲ್ಲಿದ್ದವ್ರ ಹತ್ರ ಕೇಳ್ತಾರಂತೆ, ಇವರು ಗಂಡಸ ಹೆಂಗಸ ಅಂತ ಹೇಳಿಕೊಂಡು. ಅಂದರೆ ಅವರು ಅಷ್ಟು ಚೆಂದ ಮಾಡಿ ಅದನ್ನು ಮಾಡಿದ್ದಾರೆ. ಆಮೇಲೆ ಮತ್ತೆ ಕರೆದು ಕೇಳಿದ್ದಾರೆ, ನಮ್ಮ ಮೇಳಕ್ಕೆ ಬರ್ತೀರಾ ನೀವು ಅಂತ ಹೇಳಿಕೊಂಡು. ಇದು ಸಾಕಲ್ಲ ಅವರಿಗೆ. ಎಡನೇರು ಸ್ವಾಮಿಗಳಂದರೆ ಯಕ್ಷಗಾನದಲ್ಲಿ ಬಹಳ ಹೆಸರುವಾಸಿಯಾದವರು, ಬಹಳ ತಿಳಿದವರು. ಅವರಿಂದ ಈ ಒಂದು ಮೆಚ್ಚುಗೆ ಅವರಿಗೆ ಬಂದಿದೆ ಅಂತ ಆದರೆ ಅವರ ಪ್ರತಿಭೆ ಎಷ್ಟು ಅಂತ ನಿಮಗೆಲ್ಲ ಗೊತ್ತಾಗ್ತದೆ. ಇವತ್ತು ನಮ್ಮೊಟ್ಟಿಗೆ ಅವರಿದ್ದಾರೆ, ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಈಗ ನಮ್ಮ ಹತ್ರ ಬರುವಂಥವರು ಶ್ರೀಮತಿ ವಸುಂಧರಾ ಹರಿಶೆಟ್ಟಿ. ಇವರು ಸಹ ಹಾಗೆ, ಇವರು ವೃತ್ತಿಯಲ್ಲಿ ಇಂಗ್ಲೀಷ್ MA ಮಾಡಿ ಸೋಮೇಶ್ವರದ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. ಆದರೆ ಸಣ್ಣ ಪ್ರಾಯದಿಂದಲೇ ಅವರು ಯಕ್ಷಗಾನ ವೇಷ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರದ್ದು ಕೃಷ್ಣನ ವೇಷ, ಆಮೇಲೆ ಯಾವ ಪುಂಡು ವೇಷ, ಆ ನಾಟ್ಯ ಉಂಟಲ್ಲ ಅದು ಭಾಳ ಚಂದ. ನಾಟ್ಯವಾಗಲಿ, ಅಭಿನಯವಾಗಲಿ, ಮಾತುಗಾರಿಕೆ ಆಗಲಿ ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರು ಮಾಡ್ತಾರೆ. ಹೊಸತನವನ್ನು ತನ್ನ ಪಾತ್ರ ನಿರ್ವಹಣೆಯಲ್ಲಿ ಅವರು ತೋರಿಸ್ಕೊಳ್ತಾ ಇದ್ದಾರೆ, ಹೆಸರುವಾಸಿಯಾಗಿದ್ದಾರೆ. ಇವರ ಗುರುಗಳು ಸಬ್ಬಣಕೋಡಿ ರಾಮಭಟ್ಟು, ಉಪ್ಪಳ ಕೃಷ್ಣ ಮಾಸ್ಟ್ರು, ರಮೇಶ್ ಶೆಟ್ಟಿ ಬಾಯಾರ್, ರಾಕೇಶ್ ರೈ ಅಡ್ಕ, ಇವರೆಲ್ಲ ಇವರ ಗುರುಗಳಾಗಿದ್ದಾರೆ. ಆಮೇಲೆ ಯಕ್ಷಗಾನ ಕೇಂದ್ರ, ಯಕ್ಷ ತೇಜಸ್ವಿ ಬಳಗ, ಈಗಾಗಲೇ ಹೇಳಿದಂಥ ಶ್ರೀ ಮಹಾಗಣಪತಿ, ಅಂದರೆ ಅನೇಕ ನಮ್ಮೆಲ್ಲ ಯಕ್ಷಗಾನ ಮಂಡಳಿಗಳಲ್ಲಿ ಅವರು ಕಲಾವಿದರಾಗಿ ಮಿಂಚುತ್ತಾ ಇದ್ದಾರೆ. ಅವರ ವೇಷವನ್ನು ಅವರದ್ದು ಮಾನಿಷಾದದಲ್ಲಿ ರೂಕ್ಷ ವೇಷ ಅಂತ ಹೇಳಿದರೆ ಅದು ಬಹಳ ಚೆನ್ನಾಗಿ ಬಂದಿತ್ತು. ಹೀಗೆ ಇವರು ಸಹ ಇವರೆಲ್ಲರೂ ಸಾಮಾನ್ಯ. ನಾನು ಒಂದು ಮಾತನ್ನ ಹೇಳ್ತೇನೆ, ಇಲ್ಲಿದ್ದವರೆಲ್ಲರೂ ಬೊಂಬಾಯಿ, ಡೆಲ್ಲಿ, ಚೆನ್ನೈ ಮತ್ತು ಬ್ಯಾಂಗ್ಳೂರಲ್ಲೆಲ್ಲ ಅವರು ಕಾರ್ಯಕ್ರಮ ನೀಡಿದವರೇ. ಹಾಗಾಗಿ ಅವರಿಗೆ ಸಹ ವಸುಂಧರಾ ಹರಿಶೆಟ್ಟಿ ಅವರಿಗೆ ಸಹ ನಾನು, ಅವರ ಪತಿಯೂ ಒಂದು ಯಕ್ಷಗಾನ ಕಲಾವಿದ, ಅವರ ಪತಿ ಸಹ. ಹಾಗಾಗಿ ಅವರ ಪ್ರೋತ್ಸಾಹ ತುಂಬ ಇದೆ. ಹಾಗೆ ವಸುಂಧರಾ ಹರಿಶೆಟ್ಟಿ ಇವರಿಗೆ ಸಹ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ಈಗ ನಂತರ ಬರುವಂತಹದ್ದು ಶ್ರೀಮತಿ ರೇವತಿ ನವೀನ್. ಇವರನ್ನು ಯಾರು ನೋಡಿದವರಿಲ್ಲ, ಹಾಸ್ಯ ಪಾತ್ರಕ್ಕೆ ಹೆಸರುವಾಸಿಯಾದವರು ಇವರು. ಯಾವ ರೀತಿ ಹಾಸ್ಯ ಪಾತ್ರ ಬೇಕು ಅವರ ನೋಡುವಾಗಲೇ ನಮಗೆ ಎಲ್ಲರೂ ಸಹ ಅವರೊಂದು ತಮಾಷೆ ಮಾಡಿ ಮಾತಾಡ್ತಾರೆ ಎಲ್ಲರೊಟ್ಟಿಗೆ. ತುಂಬ ಹಾಸ್ಯ ಪಾತ್ರಗಳಲ್ಲಿ ಅವರು ತನ್ನ ಖ್ಯಾತಿಯನ್ನು ಬೆಳೆಸಿದ್ದಾರೆ. ಇವರ ಗುರುಗಳು ಪೂರ್ಣಿಮಾ ಯತೀಶ್ ರೈ ಹಾಗೂ ಶಂಕರನಾರಾಯಣ ಮೈರ್ಪಾಡಿ, ಆಮೇಲೆ ಗಿರೀಶ್ ನಾವಡ,
ಇವರು ಸಹ ಹಾಗೆ ನಮ್ಮ ಎಲ್ಲ ಈ ನಮ್ಮ ಸಂಸ್ಥೆಗಳಿವೆ ಅಲ್ಲ, ಬೇರೆ ಬೇರೆ ಸಂಸ್ಥೆಗಳು, ಆ ಸಂಸ್ಥೆಗಳಲ್ಲೆಲ್ಲ ವಿವಿಧ ಹಾಸ್ಯ ಪಾತ್ರಗಳನ್ನು ಮಾಡಿ ಜನರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ. ಅವರಿಗೂ ನಮ್ಮ ಅಭಿನಂದನೆಗಳು. ನಂತರ ಬರುವಂಥವರು ಶ್ರೀಮತಿ ಸುಷ್ಮಾ ಮೈರ್ಪಾಡಿ ವಶಿಷ್ಠ. ಈಗಷ್ಟೇ ಅವರಿಗೆ ವಿವಾಹವಾಗಿದೆ, ಬ್ಯಾಂಗ್ಳೂರಲ್ಲಿ ನೆಲೆಸಿದ್ದಾರೆ. ಇವರ ತಂದೆ ಸ್ವತಃ ಶಂಕರನಾರಾಯಣ ಮೈರ್ಪಾಡಿ ಅವರು ಯಕ್ಷಗಾನ ಕಲಾವಿದರು. ಅವರೇ ಇವಳ ಮೊದಲನ ಗುರುಗಳು. BE ಮಾಡಿದ್ದಾರೆ. ಈಗ ಬ್ಯಾಂಗ್ಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೇಷಗಳು ಎರಡ ಅವರು ಮಾಡದ ವೇಷಗಳಿಲ್ಲ ಅಂತ ಹೇಳ್ಬೋದು. ಎಲ್ಲ ಬಗೆಯ ವೇಷಗಳನ್ನು ಮಾಡ್ತಾರೆ, ಯಾವುದು ಕೊಟ್ಟರು ಮಾಡ್ತಾರೆ, ಚಂದ ಮಾಡಿ ಮಾಡ್ತಾರೆ. ಭಾಷೆ ಒಂದಲ್ಲ, ತುಳು, ಹಿಂದಿ, ಇಂಗ್ಲೀಷು, ಕನ್ನಡ ಹೀಗೆ ಎಲ್ಲ ಭಾಷೆಗಳಲ್ಲಿ ಅವರು ಮಾಡ್ತಾರೆ. ಇವರು ಸಹ ಹಾಗೆ ಎಲ್ಲ ಕಡೆಗೆ ಹೋಗಿದ್ದಾರೆ. ಈಗ ನೋಡಿ, ಬ್ಯಾಂಗ್ಳೂರಿನಿಂದ ನಮ್ಮ ಯಕ್ಷಾರಾಧನಾ ಕಲಾ ಕೇಂದ್ರದಲ್ಲಿ ಭಾಗವಹಿಸುವುದಕ್ಕಾಗಿ ಬಂದಿದ್ದಾರೆ. ಇವತ್ತು ರಾತ್ರಿಯ ಕನಕಾಂಗಿ ಕಲ್ಯಾಣದಲ್ಲಿ ಕನಕಾಂಗಿಯ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಇನ್ನು ಅದನ್ನು ಹೇಳಿದ್ನಲ್ಲ, ಬಹುಮುಖ ಪ್ರತಿಭೆ ಅವರೆಲ್ಲದರಲ್ಲಿ ಇದ್ದಾರೆ, ಯಾವುದರಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಸಂಗೀತ, ಇನ್ನೊಂದು ಮತ್ತೊಂದು, ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಆಟೋಟಗಳಲ್ಲಿ ಎಲ್ಲದರಲ್ಲಿ ಇದ್ದಾರೆ ಅವರು. ಬಹುಮುಖ ಪ್ರತಿಭೆ. ಅವರನ್ನು ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ನಮಗೆ ಬಹಳ ಸಂತೋಷವಾಗ್ತಾ ಇದೆ, ಗೌರವ ಆಗ್ತಾ ಇದೆ. ಅವರಿಗೆ ಸಹ ನಾವು ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಮುಂದೆ ಬರುವವರು ಸಾಯಿ ಸುಮಾ ಮಿಥುನ್ ರಾಜ್. ಅವರ ಬಗ್ಗೆ ನಾವು ಮತ್ತೆ ಹೇಳ್ತೇವೆ, ಯಾಕಂದರೆ ಬಂದಿದ್ದಾರೆ ಸಾಯಿ ಸುಮಾ ಮಿಥುನ್ ರಾಜ್ ನಾವಡ. ಅಲ್ಲಿ ಕಾಯ್ತಾ ಇದ್ದೆ ನಾನು, ಅವರು ಬರಲಿಲ್ಲ. ಈಗ ಸ್ಟೇಜ್ ಮೇಲೆ ಬಂದು ಕೂತಿದ್ದಾರೆ. ಅವರದ್ದು ವೇಷ ನೋಡಬೇಕು ನೀವು, ಯಾವುದರದ್ದು ಜಾಂಬವತಿ ಕಲ್ಯಾಣದಲ್ಲಿ ಸಿಂಹ, ಆಮೇಲೆ ಎಲ್ಲ ಹೀಗೆ ಬಣ್ಣದ ವೇಷ ಅಂತ ಹೇಳ್ಬೋದು. ಬಣ್ಣದ ವೇಷವನ್ನು ಅವರು ಭಾಳ ಚಂದ ಮಾಡಿ ನಿರ್ವಹಿಸ್ತಾರೆ. ಅವರ ಸಹ ಹಾಗೆ. ಯಾರು ಮಾಡಿದ್ದದು, ಗಂಡಸೋ ಹೆಂಗಸೋ ಎಂಬ ಸಂಶಯ ಬರ್ತದೆ. ಇವರ ತಂದೆ ಬೆಳ್ಳಾರೆ ಮಂಜುನಾಥ ಭಟ್, ಅವರು ಸ್ವತಃ ಕಲಾವಿದರವರು. ಅಂಥ ಕಲಾವಿದರ ಮನೆಯಲ್ಲಿ ಹುಟ್ಟಿದಂಥ ನಮ್ಮ ಸುಮಾ ಮಿಥುನ್ ರಾಜು ನಾವಡ, ಸಾಯಿ ಸುಮಾ ಅವರು ಸಹ ಒಂದು ದೊಡ್ಡ ಕಲಾವಿದೆಯಾಗಿ ಅವರು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕಾಲೇಜಿನಲ್ಲಿ. 13 ವರ್ಷಗಳಿಂದ ವೇಷ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ತನ್ನ ಕಾಲೇಜಿನಲ್ಲಿ ಅವರು ತನ್ನ ಶಿಷ್ಯರಿಗೆ ಯಕ್ಷಗಾನ ಗುರುಗಳಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮಹಿಷಾಸುರ, ಮಧುಕೈಟಭ, ವಿದ್ಯುನ್ಮಾಲಿ, ರಕ್ತಬೀಜ ಹೀಗೆ ಹಲವು, ಜಾಂಬವಂತ, ಅದು ಬಣ್ಣದ ವೇಷ ಅವರಿಗೆ ಭಾಳ ಒಪ್ಪುತ್ತದೆ. ಹೀಗೆ ಎಲ್ಲ ಇವರು ಎಲ್ಲ ಗೋವಾ, ಮೈಸೂರು ಎಲ್ಲ ಕಡೆಯಲ್ಲಿಯೂ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇವರಿಗೆ ಸಹ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ಅವರನ್ನು ಗೌರವಿಸುವುದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಈಗ ಮುಂದೆ ಬರುವವರು ಛಾಯಾಲಕ್ಷ್ಮಿ ಆರ್ಕೆ. ಅವರು ಸಹ ಹಾಗೆ. ಅವರ ವೇಷವನ್ನು ನೀವು ನೋಡಿರ್ಬೋದು, ಯಾವುದು ಕೊಟ್ಟರು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಅವರ ನಡೆ, ಚಣ್ಣ ಮುಂಡರ ವೇಷ, ಇನ್ನು ಪುಂಡು ವೇಷ, ದೇವೇಂದ್ರನ ವೇಷ, ಯಾವುದು ಬೇಕು, ಮಹಿಳೆಯ ವೇಷ. ಒಂದು ಕೃಷ್ಣ ಪಾರಿಜಾತದಲ್ಲಿ ಸಖಿಯಾಗಿ, ಸತ್ಯಭಾಮನ ಸಖಿಯಾಗಿ ಅವರು ಮಿಂಚಿದ್ದಾರೆ. ಹಾಸ್ಯ ಪಾತ್ರ ಬೇಕಾ, ಹಾಸ್ಯ ಪಾತ್ರವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಪಾತ್ರಗಳನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಅವರು ಪಡೆದಿದ್ದಾರೆ. ಅವರ ತಂದೆ ರಾಜಕುಮಾರು, ಅವರು ಸಹ ಒಬ್ಬ ಯಕ್ಷಗಾನ ಕಲಾವಿದ ಆಗಿದ್ದಾರೆ. ಇವರು ಕಲಿಯುವುದರಲ್ಲಿ ಸಹ ಹಿಂದೆ ಇಲ್ಲ. ಈಗ MSc ಮಾಡಿ B.Ed ಮಾಡ್ತಾ ಇದ್ದಾರೆ. ಈಗ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿಕೊಂಡು BScಯಲ್ಲಿ, ಹೈಸ್ಕೂಲ್ನಲ್ಲಿ ಎಲ್ಲ ಪ್ರಶಸ್ತಿಯನ್ನು ಪಡೆದವರು. ಚಿಕ್ಕ ಪ್ರಾಯದಿಂದಲೇ, ಅಂದರೆ ಈಗ ಅವರಿಗೆ ಸ್ವಲ್ಪ 22ವರೆಗಿದ್ದಾರೆ. 17 ವರ್ಷದಿಂದ ವೇಷಧಾರಿಯಾಗಿ ಇದೇ ನಾವು ಹೇಳುವಂತಹ ಬೇರೆ ಬೇರೆ ಮೇಳಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾಳಮದ್ದಳೆಯಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನಮ್ಮ ಯಕ್ಷಾರಾಧನಾ ಕಲಾ ಕೇಂದ್ರದ ತಾಳಮದ್ದಳೆಯ ಕೂಟದಲ್ಲಿಯೂ ಅವರೊಬ್ಬರ ಸದಸ್ಯೆ. ಆಮೇಲೆ ಆಕಾಶವಾಣಿಯಲ್ಲಿ B ಗ್ರೇಡ್ ಕಲಾವಿದೆಯಾಗಿ ಸಹ ಮಿಂಚುತ್ತಾ ಇದ್ದಾರೆ. ಇನ್ನೀಗ ಮುಂದೆ ಬರುವವರು, ಅವರಿಗೂ ನಮ್ಮ ಅಭಿನಂದನೆಗಳು. ಸಂತೋಷ ಆಗ್ತಾ ಉಂಟು. ಅವರ ವೇಷ ನೋಡಬೇಕು. ಇವತ್ತು ರಾತ್ರಿ ಸಹ ವೇಷ ಹಾಕ್ತಾರೆ. ಅವರಿಗೆ ತಾಳಮದ್ದಳೆಯಲ್ಲಿ ಸಹ ಇದ್ದಾರೆ, ಈಗ ಪಾತ್ರ ವಹಿಸ್ತಾ ಇದ್ದಾರೆ. ಇನ್ನು ನಂತರ ಬರುವವರು ಅಶ್ವಿನಿ ಆಚಾರ್ಯ. ಒಬ್ಬರಿಗಿಂತ ಒಬ್ಬರು ತುಂಬ ಮೇಲೆ ಬರ್ತಾ ಇದ್ದಾರೆ. ಸಣ್ಣ ಪ್ರಾಯದಲ್ಲಿಯೇ ಕೀರ್ತಿವಂತರಾಗ್ತಿದ್ದಾರೆ. ಇವರ ಒಂದಲ್ಲ ಇವರದ್ದು ಕಾರ್ಯಕ್ಷೇತ್ರ. ಹರಿಕತೆ ಬೇಕಾ, ಹರಿಕತೆ ಮಾಡ್ತಾರೆ. ಡ್ಯಾನ್ಸ್ ಬೇಕಾ, ಡ್ಯಾನ್ಸ್ ಮಾಡ್ತಾರೆ. ಭಾಷಣ ಬೇಕಾ, ಭಾಷಣ ಮಾಡ್ತಾರೆ. ಗಮಕ ವಾಚನ ಬೇಕಾ, ಗಮಕ ವಾಚನ ಮಾಡ್ತಾರೆ. ಯಾವುದರಲ್ಲಿ ಇಲ್ಲ ಅದನ್ನು ಹೇಳಬೇಕು ನಾವು. ಎಲ್ಲದರಲ್ಲಿಯೂ ಇದ್ದಾರೆ. ಇಷ್ಟು ಸಣ್ಣ ಪ್ರಾಯದಲ್ಲಿಯೇ ಅವರು ಸಹ ಎತ್ತರಕ್ಕೆ ಏರಿದ್ದಾರೆ. ಆಮೇಲೆ ಅವರ ತಂದೆ
ವಿನಯ ಆಚಾರ್ ಅವರು ಸಹ ಒಂದು ದೊಡ್ಡ ಯಕ್ಷಗಾನ ಕಲಾವಿದರಾಗಿ ಬೆಳೀತಾ ಇದ್ದಾರೆ. ಅಂತಹ ಮಗಳಾಗಿ ಹುಟ್ಟಿ ತಂದೆಯಿಂದಲೇ ಆಮೇಲೆ ಶಂಕರನಾರಾಯಣ ಮೈರ್ಪಾಡಿ ಅವರು ಅವರ ಗುರುಗಳಾಗಿದ್ದಾರೆ. ತಾಳಮದ್ದಳೆಯಲ್ಲಿ 250ಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹರಿಕಥೆಯಲ್ಲಿ 200ಕ್ಕೂ ಮಿಕ್ಕಿ ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ಯಕ್ಷ ಪ್ರತಿಭೆ ಎಂಬ ಬಿರುದು, ಎಲ್ಲರಿಗೂ ಸುಮಾರು ಬಿರುದುಗಳೆಲ್ಲ ಇವೆ. ಅದನ್ನೆಲ್ಲ ಹೇಳ್ತಾ ಹೋದರೆ ನನಗೆ ಅಲ್ಲಿ ಒತ್ತಡ ಬರ್ತಾ ಉಂಟು, ಬೇಗ ಮುಗಿಸಿ ಅಂತ. ಹಾಗಾಗಿ ನಾನೀಗ ಸ್ವಲ್ಪ ಏನಾಗ್ತದೆ ದಯವಿಟ್ಟು ಕ್ಷಮಿಸಬೇಕು, ಹೇಳ್ತಾ ಹೋದರೆ ತುಂಬ ಇದೆ. ಹಾಗಾಗಿ ಎಲ್ಲರೂ ಅಸಾಮಾನ್ಯರು ಅಂತ ಹೇಳಬಹುದು. ಈ ಪ್ರಾಯದಲ್ಲೇ ಎಲ್ಲರೂ ತಮ್ಮ ಪ್ರತಿಭೆಯನ್ನು 4 ಲೋಕದಲ್ಲಿ ಮೆರೆಯುತ್ತಾ ಇದ್ದಾರೆ ಅಂತ ಹೇಳ್ತೇನೆ ನಾನು. ಹೀಗೆ ಇವರಿಗೆ ಬಿರುದೆಲ್ಲ ಬಂದಿದೆ. ಅಶ್ವಿನಿ ಆಚಾರ್ಯ ಎಲ್ಲದರಲ್ಲಿ ಇದ್ದಾರೆ ಅವರು. ಸಂಗೀತ ಸಹ ಉಂಟು ಅವರಿಗೆ, ಸೀನಿಯರ್ ಪರೀಕ್ಷೆ ಎಲ್ಲ ಮಾಡಿದಾರಂತೆ, ಭರತನಾಟ್ಯದಲ್ಲಿ ಇದ್ದಾರೆ ಅವರು. ಹೀಗೆ ಅಶ್ವಿನಿ ಆಚಾರ್ಯ ನಮ್ಮವರೇ ಅವರು. ಅವರಿಗೆ ಸಹ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ಅವರಿಗೆ ಪ್ರಶಸ್ತಿಗಳು ಸುಮಾರು ಇದೆ. ರಂಜಿತಾ ಎಲ್ಲೂರು ಸಣ್ಣ ಪ್ರಾಯದಲ್ಲಿಯೇ ಬೆಳೆಯ ಸಿರಿ ಮೊಳಕೆಯಲ್ಲೇ ಎಂಬ ಹಾಗೆ ರಂಜಿತಾ ಎಲ್ಲೂರು ಅವರು ಸಹ ಹಾಗೆ ಅವರ ತಂದೆಯವರು ಅವರಿಗೆ ಗುರುಗಳು ಎಲ್ಲೂರು ರಾಮಚಂದ್ರ ಭಟ್ರು. ಅವರು ಸಹ ಹಾಗೆ ಅವರ ಪಾತ್ರ ನೀವು ನೋಡಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಸಹ ಹಾಗೆ ಯಾವ ಪಾತ್ರ ಬೇಕು ನಿಮಗೆ, ಪುಂಡು ವೇಷ ಬೇಕಾ, ರಾಜವೇಷ ಬೇಕಾ, ಹೆಣ್ಣು ವೇಷ ಬೇಕಾ, ದೇವಿ ವೇಷ ಬೇಕಾ, ಎಲ್ಲ ಮಾಡ್ತಾರೆ. ತುಂಬ ಪ್ರಶಸ್ತಿಗಳು ರಂಜಿತಾ ಎಲ್ಲೂರಿಗೆ ಈ ಪ್ರಾಯದಲ್ಲಿ, ಅವಳೀಗ BCom ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಈ ಪ್ರಾಯದಲ್ಲಿ ತುಂಬ ಪ್ರಶಸ್ತಿಗಳು. ಅವಳು ಈ ಸಣ್ಣವಳಾಗಿದ್ದರೂ ಸಹ ದೊಡ್ಡವರೊಟ್ಟಿಗೆ ಅಂದರೆ ಹೆಸರುವಾಸಿಗಳಾದಂಥ ಕಲಾವಿದರೊಟ್ಟಿಗೆ, ಉದಾಹರಣೆಗೆ ಸೂರ್ಯಕುಮಾರ್, ಗೋವಿಂದ ಭಟ್ರು, ಇವರೊಟ್ಟಿಗೆಲ್ಲ ವೇಷವನ್ನು ಮಾಡಿದವಳು. ಕದ್ರಿಯಲ್ಲಿ ಅವಳು, ಅವಳ ತಾಯಿ ಮತ್ತು ಅವಳ ತಂದೆ, ಇನ್ನೊಬ್ಬಳು ತಂಗಿ ಇದ್ದಾಳೆ. ಅವಳು ಸಹ ಎಲ್ಲರೂ ಕಲಾವಿದರು. ಅವರದು ಕಲಾವಿದರ ಮನೆತನ. ಚಿಕ್ಕ ಪ್ರಾಯದಲ್ಲಿ 3 ವರ್ಷ ಇರುವಾಗ ಅವಳ ಪೂತನಿ ಸಂಹಾರದಲ್ಲಿ ಕೃಷ್ಣನಾಗಿ ವೇಷವನ್ನು ಹಾಕಿಕೊಂಡು ಇಷ್ಟವರೆಗೆ ಅವಳು ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಅವಳ ಬಗ್ಗೆ ಸಹ ತುಂಬ ಹೇಳಲಿಕ್ಕಿದೆ. ಅವಳು ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಪ್ರಶಸ್ತಿಗಳು ಅವಳಿಗೆ ಸಿಗುವ ಹಾಗೆ ಆಗಲಿ ಅಂತ ಹೇಳಿ ಇವರೆಲ್ಲರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಕ್ಷಾರಾಧನಾ ಕಲಾ ಕೇಂದ್ರದಿಂದ ನಾವು 10 ಮಂದಿ, ಇನ್ನು ತುಂಬ ಜನ ಇದ್ದಾರೆ, ಈ 10 ಮಂದಿಯನ್ನು ನಾವು ಗುರುತಿಸಿದ್ದೇವೆ. ಸುದೀರ್ಘವಾದಂಥ ಭಾಗವತಿಕೆ ಅನುಭವವನ್ನು ಹೊಂದಿರುವವರು ಗಣೇಶ್ ಕಲ್ಕಾಡಿ ಹಾಗೂ ಬನಾರಿ ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಯಕ್ಷಗಾನವನ್ನು ಅತ್ಯಂತ ಆಸಕ್ತಿಯಿಂದ ಅಭ್ಯಾಸವನ್ನು ಮಾಡಿ ಅದನ್ನು ಆರಾಧ್ಯ ಭಾವದಿಂದಲೇ ಕಂಡುಕೊಳ್ಳುತ್ತಾ ಇದು ತನಕ ಕೂಡ ಬೆಳಗಿ ಬಂದವರು. ನಮ್ಮ ಜೊತೆ ಇರುವಂತಹ ಇನ್ನೋರ್ವರು ಶ್ರೀಮತಿ ಸಾಯಿ ಸುಮಾ ಮಿಥುನ್ರಾಜ್ ನಾವಡ. ಕಾಲೇಜು ದಿವಸಗಳಿಂದಲೇ ಯಕ್ಷಗಾನದ ಹತ್ರ ಆಸಕ್ತರಾಗಿ ಅದರ ಅಂತರಾಳದಲ್ಲಿ ಅಂತರ್ಯಾಮಿಯಾಗಿರುವಂತಹ ಸೌಂದರ್ಯದ ಎಳೆಯನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಅನುಭವಿಸ್ತಾ ಬಂದವರು. ಅವರಿಗೆ ಯಕ್ಷಗಾನದ ಪ್ರೀತಿ ಎನ್ನುವುದು ಆಭಿಜಾತ್ಯ. ಅವರ ತಂದೆಯಿಂದಲೇ ಆ ಪ್ರೀತಿ ಅವರಿಗೆ ಒಲಿದು ಬಂದಿದ್ದರಿಂದಲೇ ಆ ನಿಟ್ಟಿನಲ್ಲಿ ತಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಬಂದವರು. ನಮ್ಮ ಜೊತೆ ಇರುವಂತಹ ಇನ್ನೊಬ್ಬರು ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿಯವರು. ನರಕಾಸುರ ಮೋಕ್ಷದ ಅವರ ಶ್ರೀಕೃಷ್ಣನ ಪಾತ್ರದ ಲಾಲಿತ್ಯವನ್ನು ನೋಡುವುದು ಕೇಳುವುದು ಎರಡೂ ಕೂಡ ಹಬ್ಬವೇ. ದೃಶ್ಯ ಪರಂಪರೆಯಲ್ಲಿ ತನ್ನ ಅಭಿನಯದ ಮೂಲಕವೇ ಆ ಪಾತ್ರವನ್ನು ಕಾವ್ಯವಾಗಿರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವವರು ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ ಯಕ್ಷಕಲಾ ಪುರಸ್ಕಾರದೊಂದಿಗೆ. ಶ್ರೀಮತಿ ಪದ್ಮಾಚಾರ್ ತಾಳಮದ್ದಲೆಯ ಅರ್ಥಗಾರಿಕೆಯಲ್ಲಿ ಮಹಿಳೆಯರ ಬಗ್ಗೆ, ಮಹಿಳಾ ತಾಳಮದ್ದಲೆ ಬಗ್ಗೆ ಒಂದು ಅಪವಾದ ಇತ್ತು ಮೊದಲು. ಅವರು ಬರೆದುಕೊಟ್ಟದ್ದನ್ನು ಹೇಳುವವರು ಅಂತ. ಅದನ್ನೆಲ್ಲ ಮೀರಿ ಸ್ವಂತಿಕೆಯಿಂದಲೇ ಹಲವು ವಿಶಿಷ್ಟತೆಗಳನ್ನು ಹುಟ್ಟು ಹಾಕಿದಂತಹ ಸಾಮರ್ಥ್ಯವಂತೆ ಶ್ರೀಮತಿ ಪದ್ಮಾಚಾರ್. ಮಹಿಳಾ ತಾಳಮದ್ದಲೆಗೆಯಲ್ಲಿ ಶ್ರೀಮತಿ ಮಾಲತಿ ವೆಂಕಟೇಶ್ ರಾವ್, ಈಗಾಗಲೇ ಅಭಿನಂದನೆ ನುಡಿಗಳನ್ನಾಡಿದ ಶ್ರೀಮತಿ ಸಾವಿತ್ರಿ ಹೆಸರಾವ್ ಅವರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನೇ ಪೋಣಿಸಿ ಹೇಳಿದರು. ಕೋಲು ಕಿರೀಟದ ವೇಷಗಳಿಗೆ
ಅತ್ಯಂತ ಸೃಜನಶೀಲ ಮುಖವನ್ನು ತೋರಿಸಿಕೊಟ್ಟವರು, ಹೊಸತುಗಳಿಗೆ ಕಾರಣರಾದವರು ಶ್ರೀಮತಿ ರೇವತಿ ನವೀನ್. ಆಶ್ಚರ್ಯ ಆಗೋದು ನನಗೆ ಅಂತಂದರೆ, ನೀವೆಷ್ಟು ಮಂತ್ರಮುಗ್ಧರಾಗಿದ್ದೀರಂದರೆ ನಿಮಗೆ ಚಪ್ಪಾಳೆ ಕೊಡುವುದೇ ಮರ್ತೋಗಿದೆ ಅಂತ. ಅನೇಕ ಜನರು ಮೊಬೈಲಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಫೋಟೋ ತೆಗೆದಾದ ನಂತರ ಮೊಬೈಲನ್ನು ಕಿಸೆಯಲ್ಲಿಟ್ಟಾದರೂ ಟಪಾಲ ಕೊಡಿ. ಶ್ರೀಮತಿ ಸುಷ್ಮಾ ಮೈಪಾಟಿ ವಸಿಷ್ಠ, ಜೀವನೋತ್ಸವದ ಸ್ವಯಂ ಭೂಗಂಗೆ ಅವರ ತಂದೆಯವರು. ಮಗಳು ಅಂತ ಬಾಲ್ಯದಲ್ಲಿ ಪರಿಚಯಿಸ್ತಾ ಇದ್ದದ್ದು. ಈಗ ರಾಮಚಂದ್ರ ಭಟ್ರನ್ನೇ ರಂಜಿತ ಎಲ್ಲೂರಿನ ತಂದೆ ಅಂತ ಪರಿಚಯಿಸಿದ ಮಟ್ಟಿಗೆ ತನ್ನ ಪ್ರತಿಭಾ ಪ್ರಕರ್ಷಾವಸ್ಥೆಯನ್ನು ತೋರಿಸ್ತಾ ಬಂದವರು ಕುಮಾರಿ ರಂಜಿತ ಎಲ್ಲೂರು. ಕೋಲ್ ಕಿರೀಟ ವೇಷ, ಬಣ್ಣದ ವೇಷ ಎಲ್ಲದರಲ್ಲಿ ಕೂಡ ಪಾರಂಪರಿಕ ಸೊಗಡನ್ನು ಉಳಿಸಿಕೊಳ್ಳುತ್ತಾ ಬೆಳೆಸಿಕೊಂಡು ಸಾಗುವವರು. ಇವರ ಪ್ರಯತ್ನದ ಹಿಂದೆ ಅವರ ತಂದೆಯ ಕೊಡುಗೆಯನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ಕುಮಾರಿ ಅಶ್ವಿನಿ ಆಚಾರ್ಯ, ಯಕ್ಷಗಾನ ಮತ್ತು ತಾಳಮದ್ದಲೆ ಕಲಾವಿದೆ. ವಿನಯಾಚಾರ್ಯ ಅವರ ಸುಪುತ್ರಿಯಾಗಿ ಕಲಾ ಪ್ರಕಾರದ ಹಲವು ಅಂಗಗಳನ್ನು ಆಸಕ್ತಿಯ ಕಣ್ಣುಗಳಿಂದ ಕಾಣುತ್ತಾ, ಅದನ್ನು ಅನುಭವಿಸುತ್ತಾ, ಈಗ ಅದನ್ನು ಆರಾಧಿಸುತ್ತಾ ಬಂದಿರುವಂತಹ ಕಲಾವಿದೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಉರುವ ಮಂಗಳೂರು ಇದರ ದಶಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅತ್ಯಪೂರ್ವವಾಗಿ 10 ಮಂದಿ ಕಲಾವಿದೆಯರನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಗೌರವಿಸಿದ್ದೀರಿ. ಇದಕ್ಕೆ ಮೊದಲಾಗಿ ನಾನು ಶ್ರೀಮತಿ ಸುಮಂಗಲ ರತ್ನಾಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇಷಗಳನ್ನು ನಿರ್ವಹಿಸ್ತಾ ಇದ್ದರೂ ಕೂಡ 1.5 ವರ್ಷದ ವಿರಾಮದ ಬಳಿಕ ಯಕ್ಷಾರಾಧನಾ ಕಲಾ ಕೇಂದ್ರದ 5ಮ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶ್ರೀದೇವಿ ಮಹಾತ್ಮೆಯಲ್ಲಿ ಮೇದಿನಿ ನಿರ್ಮಾಣದ ವಿಷ್ಣುವಿನ ಪಾತ್ರದ ಮೂಲಕ ಮರಳಿ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಡುವಂತಹ ಅವಕಾಶವನ್ನು ಅಕ್ಕ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಬಹಳ ಹಿಗ್ಗಿದ್ದೆ ನಾನು. ಕಾರಣ ಎಲ್ಲ ಕಲಾವಿದರನ್ನು ಒಟ್ಟಾಗಿ ನೋಡುವಂಥ ಒಂದು ಅವಕಾಶ ಮಾತ್ರವಲ್ಲ, ಆ ಬಳಿಕ ಹಲವಾರು ವಿಚಾರಗಳಲ್ಲಿ ಸುಮಂಗಲಕ್ಕ ಬೆಳೆಯುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ತಪ್ಪಿದ್ದಲ್ಲಿ ತಿದ್ದಿದ್ದಾರೆ. ಆ ಮೂಲಕ ನನ್ನಲ್ಲಿ ನಾನು ಪ್ರಬುದ್ಧತೆಯನ್ನು ಕಂಡುಕೊಳ್ಳುವುದಕ್ಕೆ ಅವರು ಸಹಕಾರಿಯಾಗಿದ್ದಾರೆ. ಈಗ 10ನೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. 10 ಮಂದಿ ಕಲಾವಿದೆಯರನ್ನು ಜೊತೆಯಾಗಿ ಗೌರವಿಸುವಂಥದ್ದು ಅದು ಸುಲಭದ ಮಾತಲ್ಲ. ಅಂತಹ ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಕ್ಕೆ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಆತನಿಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನಷ್ಟು ಕಲಾ ಸೇವೆಗೆಯುವಂತಹ ಶಕ್ತಿ, ಆಯುರಾರೋಗ್ಯವನ್ನು ಆ ಭಗವಂತ ತಮಗೆ ಕರುಣಿಸಲಿ ಅನ್ನುವ ಹಾಗೆ ಪ್ರಾರ್ಥಿಸ್ತಾ ವಿರಮಿಸ್ತೇನೆ. ವಂದನೆಗಳು. ತಿರುವರು ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಶ್ರೀತಾ ರಾಧಾಕೃಷ್ಣ ಅವರಿಂದ ಅಭ್ಯಾಗತರಿನಲ್ಲಿ ಶುಭ ದೋಸಿಕೊಂಡಂಥ ಹರಿಕೃಷ್ಣಪ್ಪನವರು ಬಹುಶಃ ದಾನಿಗಳಲ್ಲಿ ಒಬ್ಬರು. ಅವರ ದಾನದಲ್ಲಿ ಉತ್ತಮ ದಾನ ಅಂತೇಳಿದರೆ ಬಡವರಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿರುವಂಥದ್ದು. ಇಂಥ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಿದ್ದರ
ಅವರಿಗೆ ವಂದಿಸ್ತಾ, ಅದೇ ರೀತಿ ನಿವೃತ್ತ ಜೀವನದಲ್ಲಿ ಅಶೋಕನಗರದಲ್ಲಿ ಆ ಭಜನಾ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ನಿವೃತ್ತಿ ಜೀವನವನ್ನು ಬಹಳ ಪ್ರಬುದ್ಧವಾಗಿ ಬೆಳೆಸ್ಕೊಂಡು ಬಂದಂಥ ವೀಣಾ ಕೃಷ್ಣಮೂರ್ತಿರವರು ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರಿಗೆ ವಂದಿಸ್ತಾ, ಅದೇ ರೀತಿ ಯಕ್ಷಗಾನದಲ್ಲಿ ಬದ್ಧತೆ ಇದ್ದು ಪ್ರಬುದ್ಧತೆಯನ್ನು ಮೆರೆದಂಥ ಪೂರ್ಣಿಮಾ ಯತೀಶ್ರೈ ಅವರಿಗೂ ಹಾಗೂ ಈ ಸಂಘಟನೆಯ ಮೂಲ ಬೇರುಗಳಾದ ಕಂಬಗಳೆನಿಸಿದಂಥ ಸುಮಂಗಳ ಅವರಿಗೂ ಅವರ ಪತಿಯಾದಂಥ ರತ್ನಾಕರ್ ಅವರಿಗೂ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಬಂದಂಥ ನಿಮಗೆಲ್ಲರಿಗೂ ವಂದಿಸ್ಕೊಳ್ತಾ, ಇವತ್ತು ಯಕ್ಷಗಾನವನ್ನು ಆ ಮಕ್ಕಳನ್ನು ಒಂದು ತಯಾರು ಮಾಡಬೇಕಾದ್ರೆ ಬಹುಶಃ ಮಕ್ಕಳು ಅಂತ ಹೇಳಿದರೆ ಒಂದು ಮಣ್ಣಿನ ಮುದ್ದೆ, ಅದರಲ್ಲೂ ಯಕ್ಷಗಾನವನ್ನು ಅವರ ಹತ್ರ ಮಾಡಿಸುವುದು ಅಂತ ಹೇಳಿದರೆ ಅದು ದೊಡ್ಡ ಕಷ್ಟದ ಕೆಲಸ. ಆ ಮಣ್ಣಿನ ಮುದ್ದೆಗಳನ್ನು ಒಂದು ಪ್ರಬುದ್ಧ ಕಲಾವಿದರನ್ನಾಗಿ ರೂಪಿಸುವಲ್ಲಿ ಈ ಯಕ್ಷಕಲಾ ಆರಾಧನಾ ಕೇಂದ್ರ ತನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕೆಲವು ಮೇಳಗಳು ನಿಂತು ಹೋಗುವಂಥ ಪರಿಸ್ಥಿತಿ. ಉದಾಹರಣೆಗೆ ಎಡನೀರು ಮೇಳ ನಿಂತು ಹೋಗೋದಕ್ಕಿಂತ ಮುಂಚೆ ಒಂದು ಯಕ್ಷಗಾನನ ನಾವು ಮಾಡಿಸಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಸೇರಿ ಸ್ವಾಮಿಗಳ ಹತ್ರ ಹೋಗಿ ನಿವೇದನೆಯನ್ನು ಮಾಡಿಕೊಂಡಾಗ ನಮಗೊಂದು ಆಟವನ್ನು ಕೊಟ್ಟರು. ಅದಕ್ಕೂ ರತ್ನಾಕರ್ ಅವರೇ ಮುತುವರ್ಜಿಯನ್ನು ವಹಿಸಿಕೊಂಡಿರುವಂಥದ್ದು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಕಡೆಗೆ ಬೆಳೀತಾ ಇದೆ, ಇನ್ನೊಂದು ಕಡೆ ಯಕ್ಷಗಾನ ಮೇಳಗಳು ನಿಂತು ಹೋಗ್ತಾ ಇದೆ. ನಿಂತೋಗ್ಲಿಕ್ಕೆ ಕಾರಣ ಏನು? ಇವತ್ತು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೇನೆ. ಯಕ್ಷಗಾನ ಕಲಾವಿದರು ಮುಂಚೆ ಭಾಗವತರು ಕೊಟ್ಟಂಥ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು. ಈಗ ತಮಗೆ ಯಾವ ಪಾತ್ರ ಇದೆ ಅಂತೇಳಿ ಕೇಳಿ ಪಾತ್ರ ಮಾಡುವಂಥ ಕೆಲವು ಪರಿಸ್ಥಿತಿಗಳು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಅರ್ಥಗಾರಿಕೆಯಲ್ಲೂ ಅದೇ ಪುರಾಣ ಪ್ರಸಂಗಗಳಲ್ಲಿ ಆ ಮಾತುಗಾರಿಕೆಗಳು ತೂಕಬದ್ಧವಾಗಿರಬೇಕು, ಅದಕ್ಕೆ ಆ ಪಾತ್ರಕ್ಕೆ ಹೊಂದುವಂತಿರಬೇಕು. ಮುಂಚೆಲ್ಲ ನಾವು ಯಕ್ಷಗಾನವನ್ನು ನೋಡುವಾಗ, ಆದರೆ ಈಗ ಪುರಾಣದ ಪಾತ್ರಗಳಲ್ಲಿ ಸಹ ವಾಸ್ತವತೆ ಇಂದಿನ ವಾಸ್ತವಿಕತೆಯನ್ನು ಅದಕ್ಕೆ ಹೋಲಿಸುವಂಥದ್ದು. ಇದರಿಂದಾಗಿ ಯಕ್ಷಗಾನದ ಆ ಮೆರುಗನ್ನು ಕುಂದದೇ ಇರಲಿ. ಬಹುಶಃ ಕಲಾವಿದರು ಕೆಲವರಾದರೂ ಇದನ್ನು ಅರ್ಥೈಸಿಕೊಳ್ಬೇಕು ಅಂತ ಹೇಳಿದರೆ ಆ ಯಕ್ಷಗಾನದ ಕಲೆಯನ್ನು ಬೆಳೆಸಿಕೊಂಡು ಆ ಹಿರಿಮೆಯನ್ನು ಗರಿಮೆಯನ್ನು ಇನ್ನಷ್ಟು ಮುಂದುವರಿಸಬೇಕು. ಯಾಕೆ ಹೇಳಿದರೆ, ಇದು ಇಂದಿನ ಕಲೆಯೆಲ್ಲ 450 ವರ್ಷಗಳ ಹಿಂದೆ ಪಾರ್ಥಿಸುಬ್ಬರಿಂದ ಜನಜನಿತವಾದಂಥ ಒಂದು ಯಕ್ಷಗಾನ ಕಲೆ. 3 ಪ್ರಾಕಾರಗಳು: ತೆಂಕು, ಬಡಗು, ಬಡಾಬಡಗು. ಅದೆಷ್ಟು ಲಕ್ಷಾಂತರ ಕಲಾವಿದರನ್ನು ಈ ಸಮಾಜಕ್ಕೆ ಕೊಟ್ಟಂಥ ಒಂದು ಕಲೆ. ಇದನ್ನು ಗಂಡು ಕಲೆ ಅಂತೇಳಿ ಹಿಂದೆ ಹೇಳ್ತಾ ಇದ್ರು. ಆದರೆ ಇವತ್ತು ಭಾಗವತಿಕೆಯಲ್ಲಿ ಅಥವಾ ವೇಷದಲ್ಲಿ ಎಲ್ಲದರಲ್ಲಿಯೂ ಹೆಣ್ಮಕ್ಕಳು ಮಿಂಚಿದ್ದಾರೆ. ಬದ್ಧತೆಯನ್ನು, ಅದೇ ರೀತಿಯಲ್ಲಿ ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ. ನಾವು ಒಂದು ಮಹಿಳೆಯರ ದೇವಿ ಮಹಾತ್ಮೆಯನ್ನು ಮಾಡಿಸಿದ್ದೆವು. ಯಾಕೆ ಅಂತ ಹೇಳಿದರೆ, ಇವರು ಟೌನ್ ಹಾಲ್ನಲ್ಲಿ ಒಂದು ಸಾರಿ ಮಾಡಿದರು. ಆಮೇಲೆ ನನ್ನ ಊರಿನವರು ಹೇಳಿದರು, ನಮ್ಮ ಊರಿನವರು ನಾವೊಂದು ಮಾಡಿಸೋದು ಬೇಕಲ್ಲ, ನೀನೊಂದು ಮಾಡಿಸು ಅಂತೇಳಿ. ಆಯಿತು ಅಂತೇಳಿ. ಆದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ಪ್ರಸಂಗ ಒಬ್ಬರು ಹಿರಿಯರು ನನ್ನ ಹತ್ರ ಬಂದು ಕೇಳಿದರು. ಅವರು 100-150 ದೇವಿ ಮಹಾತ್ಮೆ ಯಕ್ಷಗಾನವನ್ನು ನೋಡಿದ್ದಾರೆ. ಅವರು ಹೇಳ್ತಾರೆ, ನಾನು ಬಹಳ ಒಂದು ಉತ್ತಮವಾಗಿ ಆ ಮಾಲಿನಿ ವೇಷವನ್ನು ಮಾಡಿದ್ದಾರೆ. ಅವರು ಯಕ್ಷಗಾನ ಮೇಳದವರ ಅಂತೇಳಿ. ಅಲ್ಲ, ಒಂದು ಹುಡುಗಿ
ಬಿ ಸ್ಟೂಡೆಂಟ್ ಹುಡುಗಿ ಮಾಡಿದ್ದು ಮಾಲಿನಿ ವೇಷ. ಈಗ ಸನ್ಮಾನವನ್ನು ಸ್ವೀಕಾರ ಮಾಡಿದರು ಸುಷ್ಮಾ ವಸಿಷ್ಠ. ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಇವತ್ತು ಗಂಡು ಕಲೆಯನ್ನಿರುವಂಥದ್ದು ಹೆಣ್ಮಕ್ಳು ಸಹ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಸಹ ನಾನು ಹಿಂದೆ ಹೇಳಿದ ಹಾಗೆ ಆ ಕಲೆಯಲ್ಲಿ ಕೊಲೆಯಾಗದ ರೀತಿಯಲ್ಲಿ ಇನ್ನಷ್ಟು ವೈಭವೋಪೇತವಾಗಿ ಆ ಧಾರ್ಮಿಕ ಬದ್ಧತೆಯಿಂದ ಸಿದ್ಧಾಂತದಿಂದ ಈ ಕಲೆ ಬೆಳೆದುಕೊಂಡು ಬರಲಿ. ಅದೇ ರೀತಿ ದಶಮಾನೋತ್ಸವವನ್ನು ಕಂಡಂಥ ಈ ಯಕ್ಷಾರಾಧನಾ ಕಲಾ ಕೇಂದ್ರ ಇನ್ನು ಆದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಅದೇ ರೀತಿ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಸುದಿನಗಳು ಅವರಿಗೆ ಬರಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಕೊನೆ ಹೆಜ್ಜೆಯಲ್ಲಿ ನಾವಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷರಾಗಿ ಕರುನಾಡಿನ ಪ್ರತಿಯೊಬ್ಬರಲ್ಲಿಯೂ ಕೂಡ ಪುಸ್ತಕ ಪ್ರೀತಿಯನ್ನು ಹುಟ್ಟಿಸಿದಂತಹ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು, ಮಾಜಿ ರಾಜ್ಯಾಧ್ಯಕ್ಷರಂತಲೇ ಪ್ರಸಿದ್ಧರು, ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರಿಂದ ಅಧ್ಯಕ್ಷೀಯ ಮಾತು. ಕಲಾವಿದರನ್ನು ಸನ್ಮಾನ ಮಾಡಿ ಸಂತೃಪ್ತಿಯನ್ನು ಪಡೆದಿದ್ದೇವೆ. ಕಲಾರಾಧನಾ ಕೇಂದ್ರದ ಆ ಸಾಹಸ, ಯಾಕೆಂದರೆ ಈಗ ಯೌವನಕ್ಕೆ ಬರ್ತಾ ಇದೆ, 10 ವರ್ಷ ಆಯಿತು, ಈಗ ಇನ್ನು ಯೌವನಕ್ಕೆ ಬರ್ತಾ ಇದ್ದೇವೆ. ಹೆಚ್ಚೆಚ್ಚು ಕಾರ್ಯಕ್ರಮವನ್ನು ಮಾಡಲಿ, ಹೆಚ್ಚಿಗೆ ಕಲಾವಿದರನ್ನು ಗುರುತಿಸುವಂತಾಗಲಿ. ಒಂದು ಕಾಲದಲ್ಲಿ ಕರಾವಳಿಯ ಗಂಡು ಜಲ ಅಂತ ಹೇಳುವಂಥ ಯಕ್ಷಗಾನ ಇವತ್ತು ಜಗತ್ತಿನಾದ್ಯಂತ ಪಸರಿಸಿದೆ. ಅಲ್ಲದೆ ಮಹಿಳೆಯರು ಮುಖ್ಯ ಪಾತ್ರದಲ್ಲಿ ಗಂಡಸರನ್ನು ಮೀರಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಇದೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ. ಏನೇ ಇರಲಿ, ಯಕ್ಷಗಾಲಾಧನಾ ಕೇಂದ್ರದ ಈ ಸಾಹಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ನಮಗೆಲ್ಲ ಅತಿ ಪ್ರಿಯವಾದ ತಿಂಡಿ ಒಂದಿದೆ, ಮೈಸೂರು ಪಾಕ ಅಂತ. ಇಷ್ಟೇ ಉದ್ದ ಇಷ್ಟೇ ಅಗಲ, ಅದು ಅಷ್ಟೇ ಸಿಹಿ ಅಂತ. ಹರಿಕೃಷ್ಣಪ್ಪನವರ ಮಾತಂದರೆ ಹಾಗೆ, ಇಷ್ಟೇ ಉದ್ದ ಇಷ್ಟೇ ಅಗಲ ಅಷ್ಟೇ ಸಿಹಿ ಅಂತ. ಆ ಸಿಹಿಯ ಹೂರಣ ನಮ್ಗೆ ಯಾವತ್ತೂ ಹಾಗೆ ಇರಲಿ ಅಂತ ಹೇಳ್ತಾ, ನಮ್ಮ ಜೊತೆ ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿ ನಮಗೆ ಧೈರ್ಯವನ್ನು ತುಂಬಿದಂತಹ ಧರ್ಮದರ್ಶಿ ಹರಿಕೃಷ್ಣಪ್ಪನವರು, ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದಂಥ ಶ್ರೀಮತಿ ವೀಣಾ ಕೃಷ್ಣಮೂರ್ತಿರಾವ್, ಅಭ್ಯಾಗತರಾಗಿ ನಮ್ಮ ಜೊತೆ ಸೇರಿಕೊಂಡ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಹಾಗೂ ಶ್ರೀ ರಾಧಾಕೃಷ್ಣ, ಕಾರ್ಪೊರೇಟರ್ ಮಂಗಳೂರು, ನಗರ ಪಾಲಿಕೆ ಮಂಗಳೂರು, ಇವರಿಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಯಕ್ಷಕಲಾ ಪುರಸ್ಕಾರ ಸ್ವೀಕರಿಸಿದ ಶ್ರೀಮತಿ ಪದ್ಮಾಚಾರ್, ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಲ್ಕುಂದ, ಶ್ರೀಮತಿ ಮಾಲತಿ ವೆಂಕಟೇಶ್ ರಾವ್, ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ, ಶ್ರೀಮತಿ ರೇವತಿ ನವೀನ್, ಶ್ರೀಮತಿ ಸುಷ್ಮಾ ಮೈರ್ಪಾಡಿ ವಶಿಷ್ಠ, ಶ್ರೀಮತಿ ಸಾಯಿಸುಮಾ ಮಿಥುನ್ರಾಜ್ ನಾವಾಡ, ಕುಮಾರಿ ಛಾಯಲಕ್ಷ್ಮಿ ಆರ್ಕೆ, ಕುಮಾರಿ ಅಶ್ವಿನಿ ಆಚಾರ್ಯ, ಕುಮಾರಿ ರಂಜಿತಾ ಎಲ್ಲೂರು, ಎಲ್ಲರಿಗೂ ಕೂಡ ಕೈ ಮುಗಿತಾ ಇದ್ದೇವೆ. ಅಭಿನಂದನಾ ನುಡಿಗಳಾದಂತಹ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರಿಗೆ ಮುಡಿಬಾಗುತ್ತಾ ಇದ್ದೇವೆ. ಸೇರಿದಂತಹ ಎಲ್ಲ ಸಹೃದಯ ಕಲಾ ಬಂಧುಗಳಿಗೆ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸುತ್ತಾ, ನಮ್ಮ ಜೊತೆ ಇರುವಂತಹ ಛಾಯಾಗ್ರಾಹಕ ಮಿತ್ರರಿಗೆ, ಎಲ್ಲ ಕಲಾ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇನ್ನು ಯಕ್ಷಾರಾಧನಾ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದಲೇ ಶ್ರೀಕೃಷ್ಣನ ಒಡ್ಡೋಲಗ ಈ ವೇದಿಕೆಯಲ್ಲಿ ಅನಾವರಣಗೊಳ್ತಾ ಇದೆ. ಕೇಂದ್ರದ ಮಹಿಳಾ ತಂಡದಿಂದ ಯಕ್ಷಗಾನ ತಾಳಮದ್ದಲೆ ಪ್ರಸ್ತುತಗೊಳ್ಳಲಿಕ್ಕೆ ಪಾರಿಜಾತಾಪಹರಣ ಎನ್ನುವಂತಹ ಬಲಿಪ ನಾರಾಯಣ ಭಾಗವತರು ಬರೆದಂತಹ ಪ್ರಸಂಗವದು. ಅದರಲ್ಲಿ ಕೂಡ ಶ್ರೀ ಪುರುಷೋತ್ತಮ ಭಟ್ಟ ನಿಡುಬಜೆ ಭಾಗವತರಾಗಿ, ಶ್ರೀ ಕೃಷ್ಣ ಪ್ರಕಾಶ್ ಉಳಿತಾಯ ಹಾಗೂ ಶ್ರೀ ಸುಬ್ರಹ್ಮಣ್ಯ ಚಿತ್ರಾಪುರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಪೊರೇಟರ್ ಶ್ರೀತರಾದ ಸ್ಮರಣಿಕೆಯನ್ನು ನೀಡಿ ಅವರ ಉಪಸ್ಥಿತಿಗೆ ಗೌರವವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾರೆ.